ರೇಷ್ಮೆ ಸಿಸ್ ಹಾಯ್, ಹೇಗಿದ್ದೀರಾ? ಇರು ಬರ್ಸಾಗ ಬರ್ಸ ಬರೋನುಂಡೆ ಸ್ವಲ್ಪ ತೆಡಿಲಿ ಅಂದ வனசாடி ஏறினாண்டா. வனசாடி இதாதே கழிப்பு ಕಜಿಪುದಾದೆ ರೀ ಬಸ್ಸಾಳೆ ಎಂಕುಲ ಬಸ್ಸಾಳೆ ಎಂಕುಲ ಬಸ್ಸಾಳೆ ಕಜಿಪಿನಿ ಗಾಯತ್ರಿ ಅಕ್ಕ ಹಾಯ್ ಹಾಯ್ ಬಲೆ ಬಲೆ ತುಳು ಬರ್ಪುಜ ತುಳು ಬರ್ಪುಣೆ ತುಳುಟೆ ಬಾತಿರೊಂದು ಲೈಕ್ ಕೊರಿಯ ಥ್ಯಾಂಕ್ ಯು ವಣಸಾಂಡೆ ಓಲ್ಲೇರು ಮಾತ ಇತ್ತೆ ಸ್ಟಾರ್ಟ್ ಮಾಡ್ತಾನದೆ ನನ್ನ ಬರೋಡು ಬರುವೇರು ಪೂರ ಜೈದರ ಅಂತ ಆಂಡ್ ಆಂಡ ಎನ್ನಲ್ಲ ಆಂಡಿ ಇಂಕ್ ಬಸಳೆ ಕಜಿಪು ಓಕೆ ಪನ್ನೊಂದುಲ್ಲೆ ರೇಷ್ಮೆ ಸಿಸ್ ಬಕ್ಕ ವಿಶೇಷ ಇನಿ ಸ್ವಾತಿ ಸಿಸ್ನ ಲೈವ್ ಇತ್ತುಜೆ ಇಜ್ಜ ಅಂದ್ ಲೈವ್ ಮಲ್ದು ಜೇರ ಅಂದ್ ಬೊಕ್ಕ ಸಮಾಚಾರ ದಾಲ ಇಜ್ಜಿ ಇರ್ಪನೋಡು ಸ್ಪೆಷಲ್ ಬಸಳ ಇರೇದಾಗಿ ಮಾತ ಬಲೆ ಲೈವ್ ಪನೊಂದುಲ್ಲೆರ್ ಗಾಯತ್ರಿ ಸಿಸ್ ಅಂದೆ ಸೇಮ್ ಟು ಯು ಇರೆಗ್ಲ ಬಸಳೆನಾ ಎಡ್ದು ಮರೆಗ್ಲ ಬಸಳೆನಾ ಅಂದ ರೇಷ್ಮೆ ಸಿಸ್ ಇನ್ನಿ ಬಸಳೆ ಕಜಿಪುದಾಗ್ಲೆ ಲೈವ್ ಬೈದಿನ ರಾಜ್ಕುಮಾರ್ ಅಣ್ಣ ಹಾಯ್ ಹಾಯ್ ವಣಸಾಂಡಿ ಈರ್ನಾಡ ರಶ್ಮಿ ಸಾರಿ ರಶ್ಮಿ ಸಿಸ್ಸು ಬಸಳೆ ಕಜಿಪು 10 ಜನ ಉಲ್ಲೇರು ಬರ್ಪುಜೇರಿ ರಾಜ್ಕುಮಾರ್ ಅಣ್ಣ ವಣಸಾಂಡೆ ದಾದೆ ಕಜಿಪು ಈರ್ಲ ಬಸಳೆ ಬನುತ್ತಿ ನಾನು ಇಲ್ಲ ನಮ್ಮ ಪಾತೆರ್ನ ತೋಂದಿಪ್ಪೊಡು ಅಂದ ಸಿಸ್ ಪಾತೆರ್ನ ತೂಪುನಕ ಗುದ್ದೊಡಕ ಬಲೆ ಬಲೆ ಗೈಸ್ ಅಂತ ಗಾಯತ್ರಿ ಸಿಸ್ ನಮನ ಆಡುವ ಸಂಧಿ ಲೈಕ್ ಒಂಜಿ ಲೈಕ್ ಕೊರ್ಲೆ ಬನ್ನೊಂದುಲ್ಲೆರ್ ಅಕ್ಲೆ ತುಳು ಬರ್ಜಂದಿ ಕನ್ನಡ ಬನ್ನ ಅಕಲ್ ತುಳು ತಕ್ಲ ಅತ್ತ ಕನ್ನಡದಲ್ಲ ಅದಿಪ್ಪು ಹಾಕಿ ಹಾಗೆ ಲೈವ್ ಬಂದು ಕೊಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ರವೀಂದ್ರಣ್ಣ ಹಾಯ್ ಹಾಯ್ ವಣಸಾಂಡಿ ಹಾಯ್ ರವಿ ಬ್ರೋ ಅಂತ ಗಾಯತ್ರಿ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ
ರವಿ ಬ್ರೋ ಒಣಸಾಣಕ್ಕೆ ಏನಂದಿಲ್ಲ. ದಾದ ಸ್ಪೆಷಲ್ ರವಿ ಬ್ರೋ ಏನಂದ್ರೆ ತೆಡಿಲು ಉಂಡು ಸಿಸ್ ಬಾಯ್ ಬಾಯ್ ಯಾನ ಕೋಡೆ ಸಬ್ಬಾಯಿನಕ್ಕ ಅಂದ. ಓಕೆ ಸಿಸ್, ಥ್ಯಾಂಕ್ ಯು ಸೋ ಮಚ್. ಲೈವ್ ಬರ್ತಾರೆ ತೆಡ್ಲಿ ಕಮ್ಮಿ ಅಂಡ ಬೊಕ್ಕ ಬರ್ಲಿ. ಪಣಸು ಆಯಿತು, ನಿನ್ನ ಆಯ್ತು. ನಂದಾಯಿತು ರವೀಂದ್ರಣ್ಣ. ಭಟ್ರೆ ನಮಸ್ತೆ ಅಂತ ಹೇಳ್ತಿದ್ದಾರೆ. ಭಟ್ರು ಯಾರು? ಆ, ಪ್ರೇಮಕ್ಕ ಹಾಯ್ ಹಾಯ್, ಹೇಗಿದ್ದೀರಾ? ಊಟ ಆಯಿತು, ನಿಮ್ದಾಯ್ತಾ? ಏನು ಊಟ ಮಾಡಿದ್ರಿ? ಒಣಸಾಂಡ. ಊಟ ಇದು ಬಸಳೆ ಸಾಂಬಾರಿತ್ತು, ಮತ್ತು ಅನ್ನ ಇತ್ತು. ನಿಮ್ಗೇನಿತ್ತು? ಸಪೋರ್ಟ್ ಥ್ಯಾಂಕ್ ಯು. ಫೇಮಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಭಟ್ರು ಮಂಗಳೂರು ಭಟ್ರು, ಹೌದಾ? ಓಕೆ ಓಕೆ, ಎಸ್ ಅಂತ ಹೇಳ್ತಿದ್ದಾರೆ. ಅಂದ ರವಿ ಬ್ರೋ ಅಂತ ಗಾಯತ್ರಿ ಸಿಸ್ ಸೂಪರ್ ಅಂತ ಹೇಳ್ತಿದ್ದಾರೆ. ಫೇಮಸಿಸ್ ಸೂಪರ್, ಥ್ಯಾಂಕ್ ಯು. ಒಳ್ಳೆ ಸೊಪ್ಪು ಇದೆ, ಹೌದಾ? ನಮಗೂ ಕೂಡ ಉಂಟಾ? ಎಂಕ್ ಮೀನ್ ಸಾರು ಇರೆಗದಾದ ಸ್ಪೆಷಲ್ ಗಾಯತ್ರಿ ಈರೊಂದು ಮೀನ್ ಬಿಟ್ಟು ಜರತ ಹಾಯ್ ಅಂತ ಹೇಳ್ತಿದ್ದಾರೆ. ಪ್ರೇಮಕ್ಕ ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಬನ್ನಿ ಜನರು ಅಂತ ಹೇಳ್ತಿದ್ದಾರೆ. ಓಕೆ ಅಂತ ಹೇಳ್ತಿದ್ದಾರೆ. ಬಸಳೆ ಸಾಂಬಾರ್ ರವಿ ಬ್ರೋ ಅಂತ ಹೇಳ್ತಿದ್ದಾರೆ. ಗಾಯತ್ರಿ ಸಿಸ್ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಎಂತ ನಗು? ಮೀನ್ ಬುಡ್ಪುಜಿ ಬುಡಚ್ಚಿ ಮೀನ್ ಬುಡ್ನಲ್ಲ, ಈರು ಬುಡಚ್ಚಿ ಮೀನು. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಯಾಕೆ ನಗು ರವಿ ಬ್ರೋ ಅಂತ ಹೇಳ್ತಿದ್ದಾರೆ. ಗಾಯತ್ರಿ ಸಿಸ್ ಅವರಿಗೆ ಮೀನಿದ್ದು ಪರಿಮಳ ಅಂತಂತೆ, ಅದಕ್ಕೆ ನಗು ಬಂತು. ಅಂದೆ ಪಾಪ ಮೀನು. ಮತ್ತೆ ರವೀಂದ್ರಣ್ಣ ನಗ್ತಾ ಇದ್ದಾರೆ. ಹರೀಶ್ ಅವರು ಬಂದರು. ಹಾಯ್ ಹಾಯ್ ಹರೀಶ್ ಅವರೇ, ಊಟ ಆಯ್ತಾ ನಿಮ್ಮದು? ಹಾಗೆ ಲೈವ್ಗೊಂದು ಲೈಕ್ ಕೊಡಿ. ಯಾನ್ ಪಾಪತ್ತ ಅಂದಂದು ಈರೊಂಜಿ ಪಾಪ ಮೀನೊಂಜಿ ಪಾಪ ಸರಿಯಾ? ಹೈಡ್ ಉಪ್ಪು ನಕ್ಕಲು ಬರೆ ಅಂತ ಹೇಳ್ತಿದ್ದಾರೆ. ಮೇಡಮ್ ಊಟ ಆಯಿತು ಹರೀಶ್ ಅವರೇ, ನಿಮ್ದಾಯ್ತಾ? ಲೈಕ್, ಥ್ಯಾಂಕ್ ಯು ಲೈಕ್ ಕೊಟ್ಟದ್ದಕ್ಕೆ. ಕೂಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ಮೇಡಮ್ ಅಂತ ಹೇಳಿ ಚಾಕ್ಲೇಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು. ಈರ್ ಪಾಪನ ರವಿ ಬ್ರೋ ಅಂತ ನಗ್ತಿದ್ದಾರೆ. ಗಾಯತ್ರಿ ಸಿಸ್ ಮೇಡಮ್ ಊಟ ಆಯ್ತಾ? ಊಟ ಆಯ್ತು ಹೇಮಂತ ಹರೀಶ, ಎರಡು ಹೆಸರು ಉಂಟಲ್ಲ. ಸೂಪರ್ ಥ್ಯಾಂಕ್ ಯು. ರವೀಂದ್ರಣ್ಣ ನಗ್ತಿದ್ದಾರೆ. ಬನ್ನಿ ಗೈಸ್, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸೂಪರ್ ಥ್ಯಾಂಕ್ ಯು. ಸೂಪರ್ ಲೈವ್, ಥ್ಯಾಂಕ್ ಯು. ಥ್ಯಾಂಕ್ ಯು ರವಿ ಬ್ರೋ. ಈ ಪಾಪ ಪಂಡ ಪಾಪದ ಪಾಪ ಏಜ್ ಸೂಪರ್ ಥ್ಯಾಂಕ್ ಯು. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರು ಅಂತ ಹೇಳ್ತಿದ್ದಾರೆ. ಹೌದು ಬನ್ನಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ. ಮೇಡಮ್ ಅಂತ ಚಾಕ್ಲೇಟ್ ಕೊಡ್ತಿದ್ದಾರೆ. ಥ್ಯಾಂಕ್ ಯು ಹರೀಶ್ ಅವರೇ. ಯಾನ್ ಮಸ್ತ್ ಪಾಪ ಅಂದ. ರಶ್ಮಿ ಹಾಯ್ ಅಕ್ಕ ಅಂತ ಹೇಳ್ತಿದ್ದಾರೆ. ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ ನಿಮ್ಮದು? ಹಾಗೆ ಲೈವ್ಗೊಂದು ಲೈಕ್ ಕೊಡಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ. ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಥ್ಯಾಂಕ್ ಯು. ಪ್ಲೀಸ್ ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ. ಬನ್ನಿ ಮರ ಅಂತನಾ? ಬರ್ತಾರೆ ಇರಿ.
ಓ ದೇವರೇ, ಮಳೆ ಬರುವ ಹಾಗಿದೆ. ಆಗಿದೆ, ಮಳೆ ಬರ್ತದಂತೆ. ಅಂದೇ ರವಿ ಬ್ರೋ ಅಂತ ನಗ್ತಿದ್ದಾರೆ, ಅಳ್ತಾ ಇದ್ದಾರೆ. ಎಂತಾಯ್ತು ಗಾಯತ್ರಿ ಸಿಸ್? ಒಂದು ಲೈಕ್ ಕೊಡಿ ಮಾರೆ, ಓಯ್ ಪ್ಲೀಸ್. ರವಿಣ್ಣ ನಗ್ತಾ ಇದ್ದಾರೆ. ದಾಯಿಗೆ ತೆಲಿಪುವರ್ ರವಿ ಬ್ರೋ ಅಂತ ಹೇಳ್ತಿದ್ದೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಯಾನ್ ಪಾಪ ಉಲ್ಲೆ ಐಕ್ ಬನ್ನುಲ್ಲಿರ್ ಐಕ್ ತೆಲಿಪು ನೀರು ಪಾಪ ಉಲ್ಲರಿಂದು. ಓಲ್ಲೇರ್ ಮಾರೆ ಅಂತ ಹೇಳ್ತಿದ್ದಾರೆ. ಒಯ್ ಜನರೇ, ಎಂತ ಮಾರೆ ಬನ್ನಿ ಅಂತ ಹೇಳ್ತಿದ್ದಾರೆ. ಯಾನ ಏರ್ಲ ಪಾಪ ಆಯ್ತು ಸಿಸ್, ಇರೇನ್ ಜೋರ್ ಬಣ್ಣ ಉಂಡತೆ ಭೂಮಿ ಗಡಗಡ. ಪ್ಲೀಸ್ ಬನ್ನಿ ಮಾರ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಓ ದೇವರ, ರಿಕ್ವೆಸ್ಟ್ ಕೊರೊಂದಿಲ್ಲ. ಒಂಜಿ ಲೆಟ್ರ್ ಬರೆಯಲೆ, ರಿಕ್ವೆಸ್ಟ್ ಲೆಟ್ರ್. ಮುದ್ದು ಸಿಸ್ ಅಂತ ನಗ್ತಿದ್ದಾರೆ. ಗಾಯತ್ರಿ ಸಿಸ್ ಅಂತ ಹೇಳ್ತಿದ್ದಾರೆ. ಎಲ್ರು ಪಾಪ, ಇಡೀ ಕರ್ನಾಟಕದ ಜನತೆಯೇ ಪಾಪ ಅಲ್ವಾ? ಪ್ಲೀಸ್ ಬನ್ನಿ, ಪ್ಲೀಸ್ ಲೈಕ್ ಕೊಡಿ ಮರ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. 30 ಜನ ಉಳ್ಳೇರು ಬಲೆ ಮರ. ಓಯ್ ಪ್ಲೀಸ್ ಬನ್ನಿ. ಅಳ್ತಾ ಇದ್ದಾರೆ ರವೀಂದ್ರಣ್ಣ. ಓಕೆ ಬಾಯ್ ಸಿಸ್, ಬಾಯ್ ಗಾಯತ್ರಿ ಸಿಸ್. ಥ್ಯಾಂಕ್ ಯು ಸೊ ಮಚ್, ಲೈವ್ ಸಪೋರ್ಟ್ ಮಾಡ್ತಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಓಕೆ ಸಿಸ್, ಬಾಯ್ ಅಂತ ಅಳ್ತಿದ್ದಾರೆ ರವೀಂದ್ರಣ್ಣ. ಎಂತಾಯ್ತು, ಯಾಕೆ ಅಳು? ಬನ್ನಿ ಜನರೇ, ಪ್ಲೀಸ್ ಬೇಗ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಬಾಯ್ ಗುಬ್ರೋ ಅಂತ ಹೇಳ್ತಿದ್ದಾರೆ ಗಾಯತ್ರಿ ಸಿಸ್. ಎಂತ ಮಾರ್ರೆ, ಪ್ಲೀಸ್ ಬನ್ನಿ ಅಂತ ನಗ್ತಿದ್ದಾರೆ. ನಗ್ಬೇಡಿ, ಅವ್ರು ಓಡ್ತಾರೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ.
ಬಸ್ ಉಂಡಿತ್ತೆ ಬೊಕ್ಕ ಪೋಲಿಸಿಸ್ ಅಂತ ಹೇಳ್ತಿದ್ದೆ ಕೊಡೆಗೆ ಅಂದಿಚಾರ ಕೊಡೆ ಪತ್ತಂ ಪೋಲೆ ಗಾಯತ್ರಿ ಸಿಸ್ ಬೊಕ್ಕ ಚಂಡಿ ಆವುಚ್ಚಿರು ಕೊಡೆ ಪತ್ತಂ ಪೋಲೆ ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಜನರಂತ ಹೇಳ್ತಿದ್ದಾರೆ. ತೆಡಿಲುಂಡಿತ್ತೆ ಪೋಚ್ ಅದೇ ತೆಡಿಲುಂಡು ಬೊಕ್ಕ ಕೊಡೆ ಕಂತಿದ್ದಾರಲ್ಲ ಬಂಗಾವು 3 ಲಕ್ಷ ಸ್ಟಾರ್ಟ್ ಆಗು ನಂದು ಗಡು ಗುಡಿಯಿಂದ ಆತು ಲೈಕ್ ಲೈಕಿ ಯಾಕೆ ಕೊಡಲ್ಲ ಜನರೇ ನೀವು ಅಂತ ಹೇಳ್ತಿದ್ದಾರೆ. ಓಯ್ ಲೈಕ್ ಕೊಡಿ ಮಾರ್ರೆ. ಸೂಪರ್ ಸೂಪರ್ ಥ್ಯಾಂಕ್ ಯು. ಎಂತ ಮಾರೆ ನೀವು, ಹೌದಲ್ಲ ಎಂತ ನೀವು. ಚಾಕ್ಲೇಟ್ ಕೊಡ್ತಾರೆ, ಲೈಕ್ ಕೊಡಿ, ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ. ಹೌದಾ ರವೀಂದ್ರಣ್ಣ? ಸೂಪರ್ ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಪಿನ್ ಐಡಿ ಪಿನ್ ಹಿಡಿದ್ದಾರೆ ಇರಲಿ ಅವ್ರು ಬೇಕಲ್ಲ ಸೈಡಲ್ಲಿ. ಎಲ್ಲ ಪಿನ್ ಐಡಿ ಸಬ್ಬಾಗಿ ಎಲ್ಲ ಪಿನ್ ಐಡಿಗೆ ಸಬ್ಬಾಗಿ ಜನರೇ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ. ಹೌದಾ? ಹೌದೌದು, ಪಿನ್ ಐಡಿಗೆ ಸಪೋರ್ಟ್ ಮಾಡಿ. ಇಲ್ಲಿ ಉಡುಪಿಯವರಾದಂತಹ ರವೀಂದ್ರಣ್ಣನಿಗೆ ಸಪೋರ್ಟ್ ಮಾಡಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ಒಂದೇ ಒಂದು ಲೈಕ್ ಕೊಡಿ. ಉಡುಪಿಯ ಜನ ಎಡ್ಡೆ ಇದ್ದೇನೆ ಒಬ್ನು ಅವನಿಗೆ ಸಬ್ಬಾಗಿ ಅಂತ ಹೇಳ್ತೀನಿ. ಆಯ್ತಾಯ್ತು, ನೀರಿ ಸಬ್ಬ ಆಗ್ತಾರೆ ಅವರು. ತುಂಬ ಒಳ್ಳೆಯವರು. ಉಡುಪಿಯಲ್ಲಿ ಇಂಥ ಜನ ಸಿಗ್ಲಿಕ್ಕಿಲ್ಲ ನಿಮಗೆ. ಒಂದೇ ಒಂದು ಲೈಕ್ ಕೊಡಿ ಬನ್ನಿ ಅಂತ ಹೇಳ್ತೀನಿ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ.
ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ, ಲೈಕ್ ಆಗುತ್ತೆ. ಟೂ 2026. ಪಾಪದ ಹುಡುಗ ಇದ್ದೇನೆ ಬನ್ನಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಪಾಪ ನಾವು ದೇವರೇ. ಸೂಪರ್ ಸೂಪರ್, ಥ್ಯಾಂಕ್ ಯು. ರವೀಂದ್ರ ಅಣ್ಣನ ಆಗ್ತಾ ಇದ್ದಾರೆ. ಪಾಪ ಅಂತ ಹೇಳಿದ್ದುಂಟಲ್ಲ, ಇಲ್ಲಿ ಭೂಲೋಕ ಅಲ್ಲಾಡ್ತದೆ. ನಿಮ್ಮನ್ನು ಪಾಪ ಹೇಳಿದ್ರೆ ಅದು ಎಂತ ಕೂಗುದು, ಅದಿದು ನಾಯಿ ಮರಿ ಕೂಗುದಾಯ್ತಾ. ಓಯ್ ಪ್ಲೀಸ್ ಬನ್ನಿ ಮರೆ ಅಂತ ಹೇಳ್ತಿದ್ದಾರೆ. ಬನ್ನಿ ಗೈಸ್, ಕಮೆಂಟ್ ಹಾಕಿ. ನಗ್ತಾ ಇದ್ದಾರೆ ರವೀಂದ್ರ ಅಣ್ಣನವರು. ನಾನು ಯಾರಿಗೆ ಇದು ಫಾರ್ವರ್ಡ್ ಮಾಡಿದ್ದು? ರವೀಂದ್ರ ಅಣ್ಣ ಆಮೇಲೆ ಬರುತ್ತೆ. ಈಗ ಬೇಗ ಬನ್ನಿ, ಈಗ ದೊಂಬಿ. ಇರ್ಬೇಡಿ ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರ. ಬನ್ನಿ ಮರೆ ಕುಯಿ ಅಂತ ಹೇಳ್ತಿದ್ದಾರೆ. ಕುಯಿಲಜ್ಜಿ ಕೈಂಡನಿಚ್ಚು ಕಾರ್ಕಳನ್ನ ಕುಯಿ ರಿಚರನ್ನ ಡಿಸಿಲ್ ಕೂಡ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಐದು 10 ಜನ ಒಳ್ಳೆ ಕಮೆಂಟ್ ಪಾಡಿಚೇರ ಆ ಕ್ಲಿಕ್ ಪಾಡ. ಸೂಪರ್ ಸೂಪರ್, ಥ್ಯಾಂಕ್ ಯು ರವೀಂದ್ರಣ್ಣ. ಭಕ್ತನಗಳು ಬರ್ತಾರೆ, ನೋ ಟೆನ್ಷನ್ ರವೀಂದ್ರಣ್ಣ.
ಥ್ಯಾಂಕ್ ಯು ರವೀಂದ್ರ ಅಣ್ಣ. ಚಿಪ್ಸ್ ಇಜ್ಜಾಯಿನಿ ಚಿಪ್ಸ್ ಲಜ್ಜಿ. ഇനി ബർസം ഉണ്ടു കട്ലಗೆ ಅಂದೆ ಓಕೆ ಓಕೆ ತೊಂದ್ರೆ ನಗ್ತಾ ಇದ್ದಾರೆ ರವೀಂದ್ರಣ್ಣ ಸೂಪರ್ ಅಂತ ಹೇಳಿ ಸೈಡಲ್ಲಿ ಲೈಕ್ ಕೊಡುವಂತಹ ಮಹನೀಯರಿಗೆ ಥ್ಯಾಂಕ್ ಯು. ಗುಡ್ ಗುಡ್ ಥ್ಯಾಂಕ್ ಯು ರವೀಂದ್ರಣ್ಣ. ದೊಡ್ಡ ದೊಡ್ಡ ಮಹನೀಯರೆಲ್ಲ ಇದ್ದಾರೆ, ಅವರೆಲ್ಲ ಸೈಡಲ್ಲಿ ಲೈಕ್ ಕೊಡ್ತಿದ್ದಾರೆ. ಎಲ್ಲರಿಗೆ ಥ್ಯಾಂಕ್ಸ್ ಅಂತ ಹೇಳ್ತಿದ್ದಾರೆ. ಹೌದು, ನನ್ನ ಲೈವ್ಗೆ ಸಪೋರ್ಟ್ ಮಾಡ್ತಿರುವಂತಹ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮಳೆ ಬಂತು ಮಳೆ ಬಂತು ಮಳೆ ಬಂತು ರವೀಂದ್ರಣ್ಣ. ಇದ್ದೀರಾ ಗೈಸ್? ಕಮೆಂಟ್ ಆಯ್ತು. ಶಾಂತಕ್ಕ ಹಾಯ್. ಅಲೆ ಬರ್ತಾರೆ ಶಾಂತಕ್ಕ, ಬರ್ತಾನೆ ಶಾಂತಕ್ಕ. ಕೊಡೆ ಉಂಡ ಬಂದೆ ಒಣಸಾಂಡೆ ಕಜಿಪು ಬಸಳೆ, ಒಣಸಾಂಡೆ ಬಸಳೆ ಕಜಿ ಹೈಡ್ನಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಧನ್ಯವಾದ ಅಲ್ಲ, ಧನ್ಯವಾದಗಳು ಸರಿ ಹೇಳ್ಬೇಕು ರವೀಂದ್ರಣ್ಣ. ಅಂದ ಬರ್ಸನ ಅಂದ ಅಂತ ಕೊಡೆ ಇಜ್ಜ ಕೊಡೆ ಇತ್ತೆ ಉಲಾಯಿಗದಾಯಿಗೆ ಪಿದೈ ಪುನಃ ಮಾತ್ರ ಕೊಡಗು. ಆಯುಷ ಸಿಸ್ ಹಾಯ್, ಹೇಗಿದ್ದೀರಾ? ಊಟ ಆಯ್ತಾ? ಟೀ ಆಯ್ತಾ? ಗಳು ಇಲ್ಲ, ಗಳು ತಿಂದ್ರ? 10 ಲೈಕ್ ಅಲ್ಲೇ ಕೊಡೆಕೋನಲ್ಲೇ ಅಂತ ಹೇಳಿದ್ದಾರೆ. ಆಯುಷ ಸಿಸ್ ಹಾಯ್ ಅಂತ ರವೀಂದ್ರಣ್ಣ. ಹಾಗೆ ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ. ಸೂಪರ್ ಸೂಪರ್, ಥ್ಯಾಂಕ್ ಯು ಶಾಂತಕ್ಕ. ವಂಡರ್ಫುಲ್, ಥ್ಯಾಂಕ್ ಯು. ಓ ಎಡ್ಡ್ಯಾಂಡ್ ಅಂದ. ಆಯುಷಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ ನೋಡಿ, ಆಯುಷಸಿಸ್ ಹಾಯ್ ಹೇಳ್ತಿದ್ದಾರೆ. ನೀವು ಕೂಡ ಅವರಿಗೆ ಹಾಯ್ ಅಂತ ಹೇಳಿ. ಫೆಂಟಾಸ್ಟಿಕ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಶಾಂತಕ್ಕ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೈಸ್, ಲೈಕ್ ಆಗುತ್ತೆ. ಹಾಗೆ ಕಮೆಂಟ್ ಮಾಡಿ, ನಮ್ಮ ಜೊತೆ ನೀವು ಮಾತಾಡಿ. ಫ್ಯಾಬ್ಲೆಸ್, ಥ್ಯಾಂಕ್ ಯು ಶಾಂತಕ್ಕ. ಶಾಂತಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ರವೀಂದ್ರಣ್ಣ ಹಾಯ್ ಆಯುಷಸಿಸ್ ಅಂತ ಶಾಂತಕ್ಕ. ಹಾಯ್ ರವೀಂದ್ರ ಬ್ರೋ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ದಾದಿ ಬಯ್ಯ ಕಜಿಪ್ ಮಾಡ್ತಾರೆ. ಬನ್ನಿ ಜನರೇ ಬನ್ನಿ ಅಂತ ರವೀಂದ್ರಣ್ಣ. ಎಕ್ಸಲೆಂಟ್, ಥ್ಯಾಂಕ್ ಯು. ರವಿ ಅವರು ಬಂದರು. ಹಾಯ್ ರವಿ ಅವರೇ, ಹೇಗಿದ್ದೀರಾ? ನಿಮ್ಮದು ಊಟ ಆಯ್ತಾ? ಟೀ ಆಯ್ತಾ? ಬೇಗ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು.
ಶಾಂತಕ ಬೆಸ್ಟ್ ಅಂತ ಹೇಳ್ತಿದ್ದಾರೆ. ರವಿ ಬ್ರೋ ಹಾಯ್ ಅಂತ ರವೀಂದ್ರಣ್ಣ ಹೇಳ್ತಿದ್ದಾರೆ. ರವೀಂದ್ರ ಬ್ರೋ ಹಾಯ್ ಅಂತ ರವಿ ಅವರು. ವೆಜ್ಜಿ ಅಂದ ಬಯ್ಯಗ್ಲ ವೆಜ್ಜಾ, ಲೈಕ್ ಕೊಡಿ ಕಮೆಂಟ್ ಮಾಡಿ ಜನರೇ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಗುಡ್ ಗುಡ್, ಥ್ಯಾಂಕ್ ಯು. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ. ನೈಸ್ ಲೈವ್ ಅಂತ ಹೇಳ್ತಿದ್ದಾರೆ. ಮಧ್ಯಾಹ್ನ ಊಟ ಆಯಿತು, ತರಕಾರಿ ಸಾಂಬಾರ್ ರೈಸ್. ಹೌದಾ ಅಂದೆ ಶಾಂತಕ್ಕ. ಆಯುಷ್ ಡನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹಾಗೆ ಆಯುಷ್ ಲೈವ್ ಇದೆ, ಎಲ್ಲರೂ ಅವರ ಲೈವ್ಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಲೈವ್ ಅಂತ ಹೇಳ್ತಿದ್ದಾರೆ ರವಿ ಅವರು. ಆಯುಷ್ ನಿಮ್ಮದು ಲೈವ್ ಟೈಮ್ ಹೇಳಿ ಆಯಿತಾ. ಸೂಪರ್ ಲೈವ್, ಥ್ಯಾಂಕ್ ಯು ರವಿ ಅವರೇ. ಹಾಗೆ ಲೈವ್ಗೊಂದು ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ಗುಡ್ ಲೈವ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೋದ್ರ ಹೂ ಜನರೇ ಇದ್ದೀರಾ? ಇವರು ಕೂಡ ಓಡಿದ್ರಂತ. ಹೇಳಿ ಹೋಗಿ ಮಾರಿ. ಇದ್ದವರು ಕೂಡ ಕಮೆಂಟ್ ಮಾಡ್ತಿದ್ದಾರೆ, ಗುದ್ಬೇಕು ಅವರ ಮಂಡಿ ಅಲ್ಲ. ನಂಗೇನೆ ಕಮೆಂಟ್ ಕಾಣ್ತಿರ್ಲ. ಪಿನ್ ಐಡಿ ಉಳ್ಳಾರ. ಥ್ಯಾಂಕ್ ಯು. ಪಿನ್ ಚಾನಲ್ಗೆ ಕನೆಕ್ಟ್ ಇದೆ. ಹೌದಾ, ಪಿನ್ ಐಡಿ ಅವರೇ ನೋಡಿ, ನಿಮಗೆ ಕನೆಕ್ಟ್ ಆಗಿದ್ದಾರಂತೆ. ನೀವು ಅವರಿಗೆ ಇದ್ರೆ ಎಲ್ಲಿ ಹೋದ್ರಿ ಮಾರೆ? ಟೀ ಆಯ್ತಾ? ಟೀ ಇಲ್ಲ ಸಿಕ್ಸ್, ನಿಮ್ದಾಯ್ತಾ? ಶೀತ ಆಗ್ತದಂತ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಚೆನ್ನಮ್ಮ ಅವರು ಬಂದರು. ಹಾಯ್ ಹಾಯ್, ಹೇಗಿದ್ದೀರಾ? ಟೀ ಆಯ್ತಾ ನಿಮ್ಮದು? ಯಾರಿದ್ದೀರಾ ಕಮೆಂಟ್ ಹಾಕಿ. ಮಳೆ ಉಂಟಾ ನಿಮ್ಮ ಕಡೆ? ನಮ್ಮ ಕಡೆ ಮಳೆ ಇದೆ. ನಿಮ್ಮ ಕಡೆ ಮಳೆ ಉಂಟಾ? ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ.
ಹೇಗಿದ್ದೀರಾ ಕಮೆಂಟ್ ಹಾಕಿ. లైక్ కొట్టే అంత లోకేష్ అన్న. హాయ్ లోకేష్ అన్న. ఏం చొల్లరు వనసాండి చాపర్యాರ ಏನ್ ಚೊಲ್ಲರು ಯಾನ್ ಸೌಖ್ಯ ಶೀತಾಕು ನಂದಜುಂಡು ಒಣಸು ಅಂತಾರೆ. ರಾಧೆ ರಾಧೆ. మొక్కలు పూర మీన్ పత్తార పోయారా భర్త భర్తని ఓరిల రోజు ఓ రవీంద్ర అన్న శాంతక్క పూకు ನಾನು ಇದ್ದೇನೆ. ಹೌದಾ, ನೀವಿದ್ದೀರಾ? ಗೊತ್ತಾಗ್ತಾ ಇಲ್ಲ. ನಾನು ನೀವು ಮೀನು ಹಿಡಿಲಿಕ್ಕೆ ಹೋದ್ರ ಅಂತ ಅನ್ಕೊಂಡೆ, ಮಳೆ ಬಂತು ಹಾಗೆ. ಗುಡ್ ಲೈವ್ ಅಂತ ಇಟ್ಟಿದ್ದಾರೆ. ಎಕ್ಸಲೆಂಟ್, ಥ್ಯಾಂಕ್ ಯು ಶಾಂತಕ್ಕ. ಕಾರ್ಕಳ ಲಕ್ರಿಜ್ಜ ಆರು ದೂರ ಹೋಗ್ತಾರ ಮಾಯ್ಕಾತೇರ್. ಅವರಿಗೆ ನಾನು ಬೈದಿದ್ದೇನೆ, ಅದಕ್ಕೆ ಈಗ ಬರ್ತಾ ಇಲ್ಲ ಅಂತ. ಅವರು ನನಗೆ ಹೆದರಿ ಓಡಿ ಹೋಗಿದ್ದಾರೆ. ಅವರಿಗೆ ಹೆದರಿಕೆ ಆಗಿದೆ ಅಂದೆ. ಅಂದು ಅರೆ ಕೋಡಿಗೆ ಅಂಚಾದಿತ್ತೆ ವರ್ಕ್ ಇರ್ತಾರೆ ಲೈವ್ಗೆ ಡಾಯ್ ದಾಲಜ್ಜಿ ಇಂಚೆನೆ ನೇರ್ನು ಭತ್ತಗೂ ಪೊರ್ಲು ಜೈದಿರ್ಬೋದು. ಜೈದರಾನು ಸರಿ ತಿಂಡೇರು ಮಧ್ಯಾಹ್ನ ಜೆತ್ತೇರು ಬರ್ತಾನೆ ಅಂದಕ್ಕಿರ ನನ್ನ ಬರ್ತ ಲೈಕ್ ಕೊರಿಯ ಮನು. ಹಾಯ್ ಹಾಯ್ ಎಂಚರ್ಲರು ಲೈಕ್ ಕೋರಿನ್ ಕಂತು ಕೊರಿಯಾರ. ಥ್ಯಾಂಕ್ ಯು ಅಂದು ಕನ್ನಂದುಲ್ಲ ಶಾಂತಕ್ಕ. ಮನು ಒಣಸಾಂಡಿ, ಕಿರಣನ್ನ ಒಣಸಾಂಡಿ. ನಾನ ಬೈಯಾಗೆಲ್ಲ ಕೊಂಡು ಬರ್ತಾರೆ. ಇನಿ ಅರೆಗ್ಲೆ ಹಂಗೆ ಕಲ್ಪಾಗನಿ ಆರ್ನ ಲೈವ್ ಉಂಡತೀನಿ ಬೈಯಾಡು ಬರಡ. ಎಲ್ಲರೂ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ವಾಟರ್ ಬರ್ತಂಡೆ ಬರ್ಸೋಡು ವಾಟರೇ ಬರ್ತು ಮತ್ತೆ ಕೋಚಿ ಯಾಲ ಕೂಕುದು ಇನ್ನು ತೂವಡಾರು ಮುಂಚೆ ಬಾರ್ ಜೋರುಲ್ಲೇರ ಮಲ್ಲ ಮಲ್ಲ ಡೈಲಾಗ್
ಕಾರಣ ಲೈವ್ ಇಡು ಯಾನ್ ಇಜ್ಜಿದೆ ಅದು ಪಾತಿರುವರು ಗೊತ್ತಂದೆ ಯಾನ್ ಇತ್ತಿಂದ ಸೈಲೆಂಟ್ ಸುದ್ದಿಲ್ಲ ಇಜ್ಜಿ ಹೈಡ್ ಸುತ್ತೂಲಿ ಅಂಚನೆ ಅಂದ್ಕೊಡು ಇಂಚಿನ ಆರ್ಲೆತ್ತ ಹೈಡ್ ದಾದ ಪಂತಿರಿನ ತೂವೊಂದಿರ್ತೀರಿ ಬರಡಾರ ಬರಡ ತೂವನ್ಗ ಒಂಜಿ ಕೈ ಥ್ಯಾಂಕ್ ಯು ಕಿರಣಣ್ಣ ಅರೆಗ್ಲ ಸಪೋರ್ಟ್ ಮಾಡ್ತಾರವಲ್ಲಿ ಅಂದು ಮಲ್ಲ ಖುಷಿ ఇంక బాయంగా నెరందులేరాను హైడుకు నెరందులేరాను నెత్తికి ఎవ్వి కొరంది అవన్నీ హైట్ ఉండు ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ನೀವು ಗುಡ್ ಆಫ್ಟರ್ನೂನ್ ನಾನು ಫೀಡ್ ಆಲ್ ಡೇಸ್ ಹ್ಯಾಪಿ ಯುವರ್ ಲೈಫ್ ಊಟ ಆಯ್ತಾ ನಿಮ್ಮದು ಊಟಕ್ಕೆ ಟುಡೇ ಸ್ಪೆಷಲ್ ಅಂತ ಟೇಕ್ ಕೇರ್ ಸ್ಪೆಷಲ್ ಏನಿಲ್ಲ ವೆಜ್ ನಾನು ಆರಾಮಿದ್ದೇನೆ ನೀವು ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಕಿರಣ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರನ್ ಇನ್ ಐಡಿ ಅವರಿಗೆ ಗಿಫ್ಟ್ ಡನ್ ಅಂತ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ ಬಲೆಯ ತೀರ್ಥ ಕಾರ್ಕಳ ಅಂತ ಶಾಂತಕ್ಕ ಹೇಮಂತ ಹಾಯ್ ಕಿರಣ್ ಬ್ರೋ ಹಾಯ್ ನಾ ಚೆನ್ನಾಗಿದ್ದೇನೆ ನೀವು ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಅಂತ ಕೇಳ್ತಿದ್ದಾರೆ ಚಾ ಇಜ್ಜಿ ಇರ್ನಾಡ ಮಿತ್ತದಾದ ತೆತ್ತಿದೀಪನ ಕಾರ್ಕಳ ಅಂತ ರವೀಂದ್ರ ಅಣ್ಣನ ಆಗ್ತಾ ಇದ್ದಾರೆ ಹೌದು ಮೊಟ್ಟೆ ಇಡ್ತೀರಾ ನೀವು ಕೆಳಗೆ ಬನ್ನಿ ಇಜ್ಜಿ ಅಂದೆ ಬರ್ಸೋಂಡೆ ರವೀಂದ್ರ ಅಣ್ಣ ಇರೇ ಮೆಸೇಜ್ ಬಾರ್ದಿರ್ತಿಲ್ಲ ಅಮ್ಮ ಇಜ್ಜೇರು ಅಣ್ಣ ಅಮ್ಮ ದೂರ ಪೋತೀರಾ ಅಮ್ಮ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಲೈಕ್ ಕೊಡಿ ಫ್ರೆಂಡ್ಸ್ ಕಮೆಂಟ್ ಹಾಕಿ ಕೂಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ಸುಬ್ರಹ್ಮಣ್ಯ ಭಟ್ ಅವರು ಹಾಯ್ ಹೇಗಿದ್ದೀರಾ ಅಮ್ಮ ಅಮ್ಮ ಹೌದೇ ಹಾಸ್ಟೆಲಾ ಹೆಚ್ಚಿನ ಹಾಸ್ಪಿಟಲಾ ಅಪ್ಪಗೆ ಹುಷಾರಿದ್ದಿ ಅಂದೆ ದಾದಾಂಡು ಓದಿಯತೆ ಅನ್ನ ಜಾಸ್ತಿ ಓದುಚ್ಚಿ ಕಿರಣ್ ಬ್ರೋ ನಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಊಟ ಆಯ್ತಾ ನಿಮ್ಮದು ಊಟಕ್ಕೆ ಮೀನು ಸಾರು ರೈಸ್ ನಿಮ್ಗೇನು ಸ್ಪೆಷಲ್ ಇವತ್ತು ಊಟಕ್ಕೆ ಮಧ್ಯಾಹ್ನ ಅಂತ ಕೇಳ್ತಿದ್ದಾರೆ ಅಂತೆ ದಾದಾಂಡರಿಗೆ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಲೈಕ್ ಕೊಡಿ ಕಮೆಂಟ್ ಮಾಡಿ ಹೌದು ಚಾನಲ್ ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಪೋರ್ಟ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು ಸೈಡ್ನಲ್ಲಿ ಇರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಪ್ಲೀಸ್ ಬೇಗ ಬನ್ನಿ ಅಂತ ಹೇಳ್ತಿದ್ದಾರೆ ಬಾಯ್ ಅಂತ ಹೇಳ್ತಿದ್ದಾರೆ ಏನಕ್ಕೆ ಹೇಮಂತ್ ಪಂದು ಪೋಲಿ ಕಮೆಂಟ್ ಥ್ಯಾಂಕ್ ಯು ರವೀಂದ್ರ ಅಣ್ಣ ಬನ್ನಿ ಜನರೇ ಬನ್ನಿ ಅಂತ ಅಳ್ತಾ ಇದ್ದಾರೆ ರವೀಂದ್ರ ಅಣ್ಣ ಅವರ ಕಣ್ಣೀರಿಗಾದ್ರೂ ಕರಗಿಕೊಂಡು ಓಡಿ ಬನ್ನಿ ಇಲ್ಲಿ ನೋಡಿ ನೀರು ಇಲ್ಲಿ ಮಳೆಯ ನೀರಿನ ಜೊತೆ ರವೀಂದ್ರ ಅಣ್ಣನ ಕಣ್ಣೀರು ಕೂಡ ಸೇರಿ ಮಾತಾಡಿ ಪ್ಲೀಸ್ ಅಂತ ಹೇಳ್ತಿದ್ದಾರೆ
ಮತ್ತೆ ನಗ್ತಾ ಇದ್ದಾರೆ. ಏನಿದು ಅವತಾರ ಇದು? ರವೀಂದ್ರ ಅಣ್ಣಂದು ಎಂತ ಅವತಾರ! ಒಮ್ಮೆ ಅಳು ಒಮ್ಮೆ ನಗು, ಯಾಕೆ? ನಾನು ಸೌಖ್ಯ. ಊಟ ಇನ್ನು ಆಗಬೇಕು ರವೀಂದ್ರ ಬ್ರದರ್. ಮದ್ದು ಸಿಸ್ಟರ್ದು ಕುರ್ಕುರೆ ಕದಿಯೋಕೆ ಹೋಗಬೇಕು ಈಗ, ಬರ್ತೀರಾ ನೀವು ಅಂತ ಕೇಳ್ತಿದ್ದಾರೆ. ಕಣ್ಣೀರಿದು ರಕ್ತ ಕಣ್ಣೀರಿದು, ಹೌದಾ? ಓಹೋ, ನಗುವುದು ಅಳುವುದೇ ನೀವೇ ಹೇಳಿ. ರಕ್ತ ಕಣ್ಣೀರಿದು ಅದೆಂತ ಸಾಂಗ್ ಗೊತ್ತಾಗ್ತಿಲ್ಲ. ಇವರ್ದಲ್ಲ, ಉಪೇಂದ್ರ ಸರ್. ರಕ್ತ ಕಣ್ಣೀರ. ನಗ್ತಾ ಇದ್ದಾರೆ ರವೀಂದ್ರ ಅಣ್ಣ. ಕಮೆಂಟ್ ಹಾಕಿ ಗೈಸ್, ನನಗೆ ನಿದ್ದೆ ಬರ್ತದೆ. ಯಾರೋ ಯಾರೋ ರವೀಂದ್ರ ನೀರೇ ಗೌಸ್ ಊಟ ಮುಡಿ ಯಾರು ಬೀಚಿ ಹೋದ ಕೇಂಡ ಕೆವಿಸ್. ಪ್ಲೀಸ್ ಗೈಸ್ ಬನ್ನಿ ಅಂತ ಹೇಳ್ತಿದ್ದಾರೆ. ಹೌದು ಜನರೇ, ಬನ್ನಿ, ಒಂದು ಲೈಕ್ ಕೊಡಿ. ನೀವು ಸುರೆ ಕಟ್ಟಿ. ಒಂದೇ ಒಂದು ದಾದಾ ಅವಿಯೇ ಯಾರೋ ಯಾರೋ ಗೀಚಿ ಹೋದ. ಬಸಳೆ ಸೊಪ್ಪು ಅಂತ ನಗ್ತಿದ್ದಾರೆ ಮಧು ಅವರು. ಹಾಯ್ ಮಧು ಅವರೇ, ಹೇಗಿದ್ದೀರಾ? ಟೀ ಆಯ್ತಾ? ಊಟ ಆಯ್ತಾ? ಎಂತಾಯ್ತು ನಿಮ್ದು? ಹಾಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಆಯ್ತಾ? ಮಧು ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮುದ್ದು ಸಿಸ್ಟರ್ ಬಗ್ಗೆ ವಿಶೇಷ ಎಂಚಲ್ಲರಿ ಟ್ಯಾಬ್ಲೆಟ್ಗೆ ತೊಂದರ ಯಾನು ಹುಷಾರಿಲ್ಲಿ ತೊಂದರೆ ಇಜ್ಜಿ ಟ್ಯಾಬ್ಲೆಟ್ ಇಜ್ಜಿತ್ತೆ. ಹಾಯ್ ರವಿ ಅಣ್ಣ ಅಂತ ಮಧು ಅವರು. ಯಾರು ಯಾರು ಹಾಳು ಹಣೆಯ ಬರಹ ಏರ್ನ ಹಣೆ ಬರ ಅಂಚ ಉಂಡು ಅಂಚದ್ದು ತುಲಿ ಏರ್ಲ ಬರ. ಮಳೆ ಬರ್ತಾ ಇದೆಯಾ? ಹಾಂ ಹೌದು, ಮಳೆ ಬರ್ತಾ ಉಂಟು. ಮುಲ್ಪ ಜೋರು ಬರ್ತಾ. ಹಾಂ, ನೆಟ್ವರ್ಕ್ ಇದ್ದಿ ಸೂಪರ್. ಥ್ಯಾಂಕ್ ಯು ಮಹೇಶ್ ಅಣ್ಣ. ಮಹೇಶ್ ಅಣ್ಣನ ಆಗಮನವಾಗಿದೆ ನೋಡಿ ಇಲ್ಲಿ. ಮಹೇಶ್ ಅಣ್ಣನವರು ಸಭೆಗೆ ಬಂದಿದ್ದಾರೆ. ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಏನಂತ. ಹಾಯ್, ಗುಡ್ ಆಫ್ಟರ್ನೂನ್ ಅಂತ ಸತೀಶ್ ಅವರು ಬಂದರು. ಹಾಯ್ ಸತೀಶ್ ಅವರೇ, ಹೇಗಿದ್ದೀರಾ? ಊಟ ಆಯ್ತಾ? ಏನು ಸ್ಪೆಷಲ್? ಊಟ ಆಯ್ತು, ನನಗೆ ಬಸಳೆ ಸಾರಿತ್ತು. ನಾವು ಲೈಕ್ ಕೊಟ್ಟಿದ್ದೇವೆ, ಥ್ಯಾಂಕ್ ಯು. ನೇರ ಪ್ರಸಾರಕ್ಕೆ ಬಂದವರಿಗೆ ಎಲ್ರಿಗೂ ಊಟ ಆಯ್ತಾ? ಏನು ಸ್ಪೆಷಲ್ ಊಟ ಅಂತ ಕೇಳ್ತಿದ್ದಾರೆ ನೋಡಿ. ಎಲ್ಲರೂ ಏನು ಊಟ ಮಾಡಿದ್ರಿ ಅಂತ ಹೇಳಿ ಆಯಿತಾ? ಸೂಪರ್ ಸೂಪರ್, ಥ್ಯಾಂಕ್ ಯು. ಸೂಪರ್ ಅಂತ ರವೀಂದ್ರಣ್ಣ. ಬರ್ತಾ ಸ್ಟಾರ್ಟ್ ಆಂಡ್ ಮುಲ್ಪ ಅಂದೆ. ಓಕೆ ಓಕೆ, ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಚಾನಲ್ ನೇಮ್ ಹಾಕಿ ರವೀಂದ್ರಣ್ಣ, ಅದು ಇಲ್ದಿದ್ರೆ ನಿಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ. ಓ, ಸಿಡಿಲು ಸ್ಟಾರ್ಟ್ ಆಗಿದೆ. ಪ್ಲೀಸ್ ಲೈಕ್ ಆ್ಯಂಡ್ 8 ಬರ್ತೇನೆ ಎಂದು ಡೋಂಗಿ ಮಾಡಿದ ಕಪ್ಪರಂಟೆ ಮುದ್ದಿಗೆ ಬಡಪಾಯಿಯ ಕಡೆಯಿಂದ ನಮಸ್ಕಾರ. ಹೌದಾ ಮಹೇಶ್ ಅಣ್ಣ, ನೀವು ನೋಡಿ ಯಾವಾಗ ಬಂದದ್ದು? ನೀವು ಬೇಗ ಬಂದಿದ್ದೀರಾ, ಈಗ ಬಂದದ್ದು. ನಿಮ್ಮ ಮಂಡಿಗೆ ಕೊಡ್ಬೇಕು. ಮತ್ತೆ ನಾನಿಲ್ಲದಾಗ ಡೈಲಾಗ್ ಹೊಡಿತೀರಿ ಹಂಗೆ ಹೀಗೆ ಅಂತ.
ನೀವು ದೊಡ್ಡ ರಾಜನ. ಹೂ ಹೂಗುಚ್ಛ ದೇಜಪ್ಪನ ಕೊರಲೆ. ಪ್ಲೀಸ್ ಸಬ್ಸ್ಕ್ರೈಬ್ ಮುದ್ದು ಭಾಗ್ಯಶ್ರೀ ಚಾನಲ್ ಆ್ಯಂಡ್ 1 ಲೈಕ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಇಲ್ಲಿ ಪಿನ್ ಐಡಿ ಅವರು ಇದ್ದಾರಲ್ಲ, ಅವರ ಚಾನಲ್ಗೂ ಕೂಡ ಸಪೋರ್ಟ್ ಮಾಡಿ ಆಯಿತಾ. ಹಾಗೆ ಇಲ್ಲಿ ಕಾರ್ಕಳ ವಿಲಾಗ್ಸ್ ಇದ್ದಾರಲ್ಲ, ಅವರ ಚಾನಲ್ಗೂ ಸಪೋರ್ಟ್ ಮಾಡಿ. ರವೀಂದ್ರ ಬ್ರದರ್ ಈ ಮುದ್ದು ಸಿಸ್ಟರ್ಗೂ ಎನ್ನ ಮಿತ್ತ ಬೇಜಾರುಂಡ ಅಂದು ಎನ್ನ ವಿಡಿಯೋ ತೂಪು ಜೇರಿಯೇ ಪನ್ನೊಂದು ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಒಡಗಿ ಪೋತೀನಿ ಕಾರ್ಕಳ ಅಲೆ ಬರ್ತಂತುಲೆ ಶಾಂತಕ್ಕ. ನೆಟ್ವರ್ಕ್ ಇಜ್ಜಿಗೆ ಬರ್ಸಾಗೆ ತುಲೆ ಡೈಲಾಗ್ ತುಲೆ ಇತ್ತೆ ಬೊಕ್ಕ ಯಾನ್ ಇಜ್ಜಿ ಡೌಲ್ ತುಲೆ ಯಾರನ್ನ ಲೈವ್ ಡೇತ್ ಪಾತಿರು. ಅನ್ನ ಮುದ್ದು ವಾಸ ಇಜ್ಜಂದನ ಯಾನ್ ಇಜ್ಜಿಡ 1000 ಪಾತಿರು ಇತ್ತೆ ತುಲೆ ಬೇಲೆಗೆ ಏರು ಮನಿಪಂದ ಕುರ್ಲೇರು ಎನ್ನಡೇರು ನಡಪ್ಪ ಅಂತ. ಪ್ಲೀಸ್ 1 ಲೈಕ್ ಪ್ಲೀಸ್ ಅಂತ ರವೀಂದ್ರಣ್ಣ. ಸುಳ್ಳು ಪಂಡ್ರೆ ಎಂಕ್ಲೆಗ್ಲ ಗೊತ್ತು ಅನ್ನೋದಿಲ್ಲ ಶಾಂತ ಅದೇ ಶಾಂತಕ್ಕ ಅಂದು ಎಂಕ್ಲೆಗ್ಲ ಗೊತ್ತುಂಡು ಸುಳ್ಳು ಮಾಡ್ರೆ ಇರೇ ಮಾತ್ರ ಬರ್ತನ ಇಂಚಿಡ್ದು ಬರ್ಸ ಅವು ಎಂಕಲ ಉಂಡು ಬರ್ಸ 50 ಎಬೋ ಕಮೆಂಟ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ಆಗ್ತಾ ಇದ್ದಾರೆ. ಬಕ ಯಾನಿಜ್ಜಿಡೆ ಇರ್ದಾಯ್ ಡೈಲಾಗ್ ಹಾಕ್ತಾನೆ. ಯಾನಿತ್ತನ್ನ ಮಾತ್ರ ಪಾತರು ಅತಿ ಯಾನಿಜ್ಜಿಡೆ ಏತು ಪಾತರು ಇರ್ ಗೊತ್ತಂದು ಏತು ನೆರ್ಪೇರೆ ಇತ್ತಿದ್ಲೆ ಬರ್ಸಾಗೆ ಎಂತ ಮಾರ ಪ್ಲೀಸ್ ಬನ್ನಿ ಅಂತ ಹೇಳ್ತಿದ್ದಾರೆ. ಸತ್ಯ ಪನ್ಲೆ ಹೈಡ್ ಇಜ್ಜಾಂಡ ಕಾರ್ಕಳ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಹೈಟ್ ಇತ್ತೇರಿ ಶಾಂತಕ್ಕೆ ಹಿಂಗೆ ಎಂಚು ಗೊತ್ತಂಡೆ ಇದನ್ನ ಹಾಯ್ ಬಂತೇರು ಒಂದು ಫಸ್ಟ್ಗೆ ನಾನು ಬೇತ ಬಂಡೇರ ಸೂಪರ್. ಥ್ಯಾಂಕ್ ಯು ರವೀಂದ್ರಣ್ಣ, ಗುಡ್ ಅಂತ ಹೇಳ್ತಿದ್ದಾರೆ. ಸತ್ಯ ಓ ದೇವರೇ, ಇರು ಪ್ರಮಾಣ ವಚನ ಮಲ್ಸ್ಬೇಕು. ಸತ್ಯವನ್ನೇ ಹೇಳುತ್ತೇನೆ, ಸುಳ್ಳು ಹೇಳುವುದಿಲ್ಲ ಪಲ್ಲೆ ಎಂಕಲ್ ನಂಬುವ ಇದನ್ನ ನಂಬುಜ. ಅಣ್ಣನ ಮೇಲೆ ಆಯ್ತ ಅಂಚ ಉದರ್ದಕ್ಕೆ ಗೊಟಕ್ಕಾವೇರಿ ಏರು ಅನಚ್ಚಿ ಸತ್ಯ ಪಿನ್ ಐಡಿ ಬಾರು ಲೈಕ್ ಮಾಡು. ಹೇಗಿದ್ದೀರಾ ಸಿಸ್? ರಂಜಿತಣ್ಣ ಹಾಯ್ ಹಾಯ್, ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಹಾಗೆ ಒಂದು ಲೈಕ್ ಕೊಡಿ ಆಯಿತಾ? ಟೀ ಆಯಿತಾ ನಿಮ್ಮದು? ಮಳೆ ಉಂಟಾ? ಒಂದೇ ವಾಕ್ಯದಲ್ಲಿ ಉತ್ತರಿಸಿ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಎಂಕ್ಲೆ ಗೊತ್ತುಂಡು ಇರ ಹೈಡ್ ಉಳ್ಳರಿಂದ ಅಂತ. ಇವಾಗ ಎಲ್ಲಿರೋದು ಸಿಸ್? ನಾನು ಡ್ಯೂಟಿಯಲ್ಲಿದ್ದೇನೆ ರಂಜಿತಣ್ಣ. ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಉಲ್ಲ ಉಲ್ಲರ ದಾದೆ ಉಲ್ಲ ಎಂಕು ತೋಜು ನೀರು ಉಲ್ಲರ
ಹಾಯ್ ಅಂತ ಕೃಷ್ಣಣ್ಣ ಬಂದರು. ಬನ್ನಿ ಕೃಷ್ಣಣ್ಣ ಸಭೆಗೆ, ಒಂದು ಲೈಕ್ ಕೊಟ್ಟು ಬನ್ನಿ ಆಯಿತಾ. ಲೈಕ್ ಡನ್, ಥ್ಯಾಂಕ್ ಯು. ನಿಮ್ಮದು ಊಟ ಆಯಿತಾ? ಹೌದಾ, ಕೆಲಸ ಆಗಿಲ್ವ ಸಿಸ್? ಟುಸ್ಸು ಟುಸ್ ಅಂತ ಹೇಳ್ತಿದ್ದಾರೆ. ಕೃಷ್ಣ ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಮುದ್ದುಗೆ ಸಪೋರ್ಟ್ ಬೋರ್ಡ್ಗೆ ಸಪೋರ್ಟಾ ಏನೇ? ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬನ್ನಿ ಜನರೇ ಅಂತ ರವೀಂದ್ರಣ್ಣ. ಹಾಯ್ ರವಿ ಅಣ್ಣ ಅಂತ ಕೃಷ್ಣ ಅಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು ಕೃಷ್ಣಣ್ಣ. ಕೃಷ್ಣಣ್ಣ ಹಾಯ್ ಅಂತ ಮಹೇಶ್ ಅಣ್ಣ. ಹಾಯ್ ಮಹೇಶ್ ಅಣ್ಣ ಅಂತ ಹೇಳ್ತಿದ್ದಾರೆ. ಸೈಡ್ನಲ್ಲಿ ಇರಬೇಡಿ, ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹಾಯ್ ರಂಜಿತ್ ಅಣ್ಣ ಅಂತ ಕೃಷ್ಣ ಅಣ್ಣ. ಸಪೋರ್ಟ್ ಸಪೋರ್ಟ್, ಥ್ಯಾಂಕ್ ಯು. ಹಾಯ್ ಶಾಂತಕ್ಕ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. ಎಜ್ರ ಕುರುವೈದ ಸುಕ್ಕ ತಿಂದ ಕೆಬ್ಬಿ ಸರಿಯಪ್ಪ ನೀರು ತಿಂದೆ. ಮೂರ್ತಿ ಭಟ್ರೆ ಎಲ್ಲಿ ಇವತ್ತು ಲೈವ್ ಮಾಡಿಲ್ವಾ ಅಂತ ರಂಜಿತ ಅಣ್ಣ. ಗುಜ್ಜೆ ಖಾಲಿ ಅಂಡ ಕೋಡೆ ಗುಜ್ಜೆ ಖಾಲಿ ಅಡಿಗೆ ನನ್ನ ಇತ್ತ ಇನ್ನಿದಾದ ಒಂದು ತೂಡು ಇಲ್ಲ ರಂಜಿತ ಅಣ್ಣ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. ಇನಿ ಅಮ್ಮಡ ಪರಂದು ದಿವರ ಬಂತೆ ಪರಂದು ಗುಜ್ಜೆ ಏನ ಮಂಡೆ ಗುಜ್ಜುವರೆ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಪರಂದು ಉಂಡತೆ ಇನಿ ಬೋಲೆ ಆಗ್ತದೆ ಪರಂದು. ಬಾಳೆಹಣ್ಣನ್ನು ಇಡ್ಲಿ ಕೇಳಿದ್ದೇನೆ. ಹುಳ್ಳಿ ಅಂತ ನೀವು ಎಲ್ಲಿ ನೋಡಿದ್ದು ಕೃಷ್ಣಣ್ಣ? ನೀವು ನೋಡಿದ್ದ ಹುಳ್ಳಿ ಹೇಳ್ತೀರಲ್ಲ, ಹೇಗೆ ಹೇಳ್ತೀರಿ? ಪರಂದು ಗುಜ್ಜನ್ ಇರ ಮಂಡೇರ್ನ ಪರಂದು ಗುಜ್ಜತ್ತಿ ಬಾರದ ಪರಂದು ಪಾಸಜ್ಜನ್ ಹೆಂಚಿನ ಪಾತೆರಡಿಂದ ಗೊತ್ತಾಗ್ತದೆ ಜನಕ್ಕೆ. ಕಪ್ಪರಂಟೆ ಅವು ಈರ್ ಕಪ್ಪರಂಟೆ ಇರ್ನ ಅಜ್ಜರು. ಹಾಯ್ ಕೃಷ್ಣ ಅಣ್ಣ ಅಂತ ಶಾಂತಪ್ಪ. ಕೃಷ್ಣ ಅಣ್ಣನ ಸಾರಿ ಎಂಟು ಬೇತನೆ ತೋಜಿನ ಪರಿಯರ ಕೃಷ್ಣ ಅಣ್ಣ ಅಂತ ಶಾಂತಕ್ಕ. ಅವೈತೆ ಪರ್ದು ಬಾತಲ್ಲಿ. ಹಾ ರವೀಂದ್ರಣ್ಣ, ಆನೆಗೆ ಬಾಳೆಹಣ್ಣು ಕೊಡುದು ಒಳ್ಳೇದಲ್ವ ರವೀಂದ್ರಣ್ಣ? ಆನೆ ಏರಿ ಏರ್ನ ಅಜ್ಜಿಯರು ಇರೇನು ತೂಲೆ ಇರಿ ನಿಮ್ಮ ಶಾಂತಕ್ಕ ಬರ್ತಾರ ಬಲೆ ಅಂತ ಆರು ಎಕಡೆ ಬೈದಿರಿ ಈರಿಷ್ಟೇ ಬರ್ತಾನೆ ಅಂತ ಪರ್ದು ಹಾಕಿ ಬನ್ಸ್ ಮಾಡ್ತೀನಿ ಅಂದತೆ. ಬತ್ತೆ ಪನ್ಲೆ ಕೃಷ್ಣಣ್ಣ ಅಂತ ಶಾಂತಕ್ಕ. ಪರೊಂದುಲ್ಲೆ ಶಾಂತಕ್ಕ ಅಂತ ಕೃಷ್ಣಣ್ಣ. ಓ ಜನರೇ ಒಂದೊಂದು ಲೈಕ್ ಕೊಡಿ. ದಾದ ಪರಿಯರ ಉಂಡು ಕೃಷ್ಣಣ್ಣ ಅಂತ ಶಾಂತಕ್ಕ. ಈರ್ ಪರಿಯರ ಶಾಂತಕ್ಕ ಅಂತ ಕೃಷ್ಣಣ್ಣ. ನನಗೆಲ್ಲ ಪರ್ದುದನೇ ಐಟಮ್ ನಿರ ಮಂಡೇರ್ನ ಆವಡಾತೆ ಕೃಷ್ಣಣ್ಣ ಅಂತ ಶಾಂತಕ್ಕ. ಚಾ ಶಾಂತಕ್ಕ ಅಂತ ಕೃಷ್ಣಣ್ಣ. ನನ್ನ ಒಂಜಿ ವಾರ ಅವೇ ಇಜ್ಜಿ ಮಹೇಶ್ ಅಣ್ಣ ನಗ್ತಾ ಇದ್ದಾರೆ. ಕಾರ್ಕಳ ಓಲ್ ಜೆತ್ತಿದ್ದಾರೆ. ಅವು ಕುಂಭಕರ್ಣಲೆಕ್ಕ ಜೆತ್ತು ದಿತ್ತೆ ಬತ್ತುಂಟುಲೆ ಶಾಂತಕ್ಕ ಕನ್ಪುಂತಲೆ ಡೈಲಾಗ್ ಏನ್ ಬೇಲೆಡಿಕ್ಸೆ ಬೊಕ್ಕೆಂಚಂಗೆ ಬತ್ತಂಡು ತೆಡಿಲು ಬತ್ತಂಡು
ಊರಲ್ಲಿ ಉಂಡಾರ್ನ ಡೈಲಾಗ್ ಕರೆಕ್ಟ್ ಪಂಡರ್ ಮಹೇಶ ನೈಕೊಂಜಿ ಮೇರು ಒಗ್ಗರಣೆ ಮಾಡಿ ಮುಸಂತೇರ್ನ ಗುದ್ದೋಟಿಯರ್ನ ದೇಜ ಪಂಡನ ಕೋರಿದ ಕೂಡಿ ತೂಲೆ ಶಾಂತಕ್ಕ ಸುಳ್ಳೆ ಮುದ್ದೌಕ್ಲ ಅಂದು ಸುಳ್ಳೆ ಬನ್ಯಾಕ್ರಿ ಭಾಷೆ ಇಲ್ಲದು ನಗ್ತಾ ಇದ್ದಾರೆ ಶಾಂತಕ್ಕ. ದೇಜಪ್ಪಣ್ಣನ ಕೋರಿದ ಕೂದು ಅಂದ ಎಟ್ಟೆ ಜಪ್ಪಲೆ ಶೇಷಪ್ಪಣ್ಣ ಭತ್ತರ ಬಲೆ ಅಂತ ಹೇಳ್ತಿದ್ದಾರೆ ಕೃಷ್ಣನ್ ಶುರು ಮಾಡ್ತಾರ ಇವರು. ಇರ್ಲಾತೆ ಅವೇ ಟೈಮ್ಗೆ ಪೋಲೆಂದು ಓಕೆ ಶಾಂತಕ್ಕ ಯಾ ಲಾಸ್ಟ್ಗೆ ಹೋಗ್ತಾ ಲಾಸ್ಟ್ಗೆ ಹೋದು ಒಂದು ಮೂಜಿ ಕಮೆಂಟ್ ಪಾಡ್ದು ಬರ್ತಾ ಅತ್ತೆ ಬೇಜಪ್ಪಣ್ಣನ ಮಿಕ್ಕ ಆಜ ನಿಜ ಇರ್ನ ಆಜವನ್ನೆಲ್ಲ ಕೊದ್ದೆಲ್ಲ ಬೈಯಾಡ್ ಮಕ್ಕಳು ಪಿನ್ನ ಹಿಡಿ ದೂರಪ್ಪ ಇರು ಪಿನ್ನ ಹಿಡಿ ಇಲ್ಲಾರ ಓ ಪಿನ್ನ ಹಿಡಿ ಕೃಷ್ಣಣ್ಣ ಲೈವ್ ಮಲ್ದಿದ್ದಾರ ಅಂತ ಶಾಂತಕ್ಕ ನಗ್ತಾ ಇದ್ದಾರೆ ಅಂದಿ ಲಾಸ್ಟ್ ಹೋದು 4 ಮೆಸೇಜ್ ಮಾಡ್ತಾರೆ ಸೂಪರ್ ಸೂಪರ್ ಉಲ್ಲಾರ ಇದು ಓ ಆಜ ಗೋಲ್ಪುಗು ಮಲ್ತಜಿ ಶಾಂತಕ್ಕ ಅಂತ ನೈಟ್ ಮಲ್ಪುವಾರ ಕೃಷ್ಣಣ್ಣ ಪಿನ್ನ ಹಿಡಿ ಬಾರು ಈಗ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ ಮೋದಿ ಕಮೆಂಟ್ ಮಾಡೋಣ ಮುಸುಂಟು ಹಾಕದುಂಡು ಇರೆಗೆ ಎಟ್ಕೊಂಡ ಇರ್ ಲೈವ್ ಮಾಡ್ತೀನಾತ ಲೈವ್ ಇಲ್ಲ ಕೈ ಪಿದಾಯಿ ಬರ್ಕೊಂಡ ಮೊಬೈಲ್ ಹಿಡ್ದು ಪಿದಾಯಿ ಕೈ ಬರ್ಕೊಂಡ ಹೆಚ್ಚಿನ ಬಾತಿರ್ ನೀವು ದಾದ ಕಾರ್ಕಳ ಅಂತ ಶಾಂತಕ್ಕ ತೂಲ ಶಾಂತಕ್ಕ ತಂಗಿ ಬಂದು ಬಾಯಿಡ್ ಮಾತ್ರ ಲೈವ್ ಬರ್ತಿದ್ದೆ 4 ಮೆಸೇಜ್ ಪಾಡುಂಡ 4 ಬರ್ತಾರ ಏನೇನು ಕೋರಿಯಾ 4 ಬರ್ತಾರ. ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀವಿ. ಇರಗೊಂಜಿ ನ್ಯಾಯನ ಮುದ್ದುಗೊಂಜಿ ನ್ಯಾಯನ ಏನೊಂದಿಲ್ಲ ಅಂತ ಕುಂಟಿ ವಾರಿ ಜೋರುಂಡು ಮಹೇಶಣ್ಣ ಅಂತ ಕೃಷ್ಣಣ್ಣ ಅಂದೆ ಕೃಷ್ಣಣ್ಣ ಕುಂಟಿ ಅಂತ ಹೇಳ್ತಿದ್ದಾರೆ. ಗುಜ್ಜಲ ಇವನಿಗೆಲ್ಲ ಮಂಡೆ ಅಂದು ಕೃಷ್ಣಣ್ಣ ದಾದ ಅಂದು ಉಂತುಲೇರ್ನ ಲೈವ್ ಉಂಡಕ್ಕ ಪೂವನ್ನು ತೆಲಕಾಯಿ ಲೈವ್ ಅಂತ ಕೃಷ್ಣಣ್ಣ. ಹೂಯಿ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ. ಮ್ಯಾಗಿ ಲೈವ್ ಅವು ಒಂದಿದೆ ನಮ್ಮ ಅದನ್ನು ಮಾಡಿ ಇರೇ ಮದದ್ದು ಜರ ಮತ್ತೆ ಮ್ಯಾಗಿ ಲೈವ್ ಅಂತ ಡಿ ಲಾಕ್ಸ್ ಅವರೇ ಹಾಯ್ ಹೇಗಿದ್ದೀರಾ? ಪ್ಲೀಸ್ ಲೈಕ್ ಕೊಡಿ ಮರೆ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೂಪರ್ ಅಂತ ಹೇಳ್ತಿದ್ದಾರೆ. ನಾಗವಲ್ಲಿ ಲೈವ್ ಅಂತ ಕೃಷ್ಣಣ್ಣ. ಗುಡ್ ಅಂತ ಶಾಂತಕ್ಕ. ನೈಸ್ ಅಂತ ಶಾಂತಕ್ಕ. ಹಾಯ್ ಎಂಚೊಲ್ಲರ್ ಮುದ್ದು ಗೊಂಜಿ ನ್ಯಾಯ ಭಾಗ್ಯಶ್ರೀ ಗೊಂಜಿ ನ್ಯಾಯ. ಪ್ರಕಾಶ್ ಒಂದೇನೆ ಇರ್ನ ಡಿ ಪಿ ಚೇಂಜ್ ಆಗ್ತಂಡು. ಹಾಯ್ ಎಂಚೊಲ್ಲರ್ ಒಣಸಾಂಡೆ ಚಾಪರ್ಯರ. ಗುಡ್ ಈವ್ನಿಂಗ್ ಅಂತ ಹೇಳ್ತಿದ್ದಾರೆ ಡಿ ಲಾಕ್ಸ್ ಅವರು. ಒಂದು ಸಾರಿ ಆಪುಲೆಕ್ಕ ತೋಜ್ಜಿ ಅಂತ ಹೇಳ್ತಿದ್ದಾರೆ ಮಹೇಶನ್. ಎಂಚಿನ ಮಾರಾಯ್ತಿ ದಾಲೆಜ್ಜತೆ ಪೆಲಕಾಯಿ ದಾಯ್ತ ಮಲ್ಪುಂಡು
ಪೆಲಕಾಯ್ದು ಆಲಮ್ಮ ಪೂಜಿ ಪೆಲಕಾಯಿನ ನಮ್ಮ ತಿನ್ನೋಡು ಕಪರಂಟೆ ಲೈವ್ ಅಂತ ಹೇಳ್ತಿದ್ದಾರೆ. ಕೃಷ್ಣಣ್ಣ ಮಹೇಶ್ ಬಾಬು ಅಂತ ಹೇಳ್ತಿದ್ದಾರೆ. DDV ಲಾಕ್ಸ್ ಅವರು ಒಂದು ಸರಿ ಹಾಪ್ಲೆಕ್ಕ ತೋಜ್ಜೆ ಅಂತ ಮಹೇಶ್ ಅಣ್ಣ. ಹಾಯ್ ಮಹೇಶ್ ಬಾಬು ಅಂತ ಹೇಳ್ತಿದ್ದಾರೆ. ನೋಡಿ ಮಹೇಶ್ ಅಣ್ಣ ನಿಮಗೆ ಹಾಯ್ ಹೇಳ್ತಿದ್ದಾರೆ ನೋಡಿ. ಪ್ರಕಾಶ್ ಇರ್ ಲೈಕ್ ಕೊರಿಯರ ಹಾಯ್ ಮೂರ್ತಿ ಅವರೇ ಅಂತ ಪ್ರಕಾಶ್ ಅವರು. ಇರ್ನ ಲೈವ್ ಕಾತೊಂದಿತ್ತೆ ಪ್ರಕಾಶ್, ಇರ್ನ ಲೈವ್ ಹೆಚ್ಚಿ ಓಂಡಿ ಇರ್ನ ಲೈವ್. ಹಾಯ್ DD ಅವರಂತ ಹೇಳ್ತಿದ್ದಾರೆ ಮಹೇಶ್ ಅಣ್ಣ. ಸಿಂಟೆಕ್ಸ್ ಲೈವ್ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. DDV ಲಾಕ್ಸ್ ಅವರೇ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಎಲ್ಲರಿಗೂ ಹಾಯ್ ಅಂತ ಹೇಳಿ ಆಯಿತು. ನೈಸ್ ಲೈವ್ ಅಂತ ಶಾಂತಕ್ಕ ಥ್ಯಾಂಕ್ ಯು. ಹಾಯ್ ಕಾರ್ಕಳ ಅವರೇ ಅಂತ ಪ್ರಕಾಶ್ ಅವರು. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಗೈಸ್. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಹಾಯ್ ಪ್ರಕಾಶ್ ಅಣ್ಣ ಅಂತ ಕೃಷ್ಣ ಅಣ್ಣ. ಹಾಯ್ ಪ್ರಕಾಶ್ ಬ್ರೋ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಓ ಪ್ರಕಾಶ್ ಎರಡನಕ್ಕೆ ನೀರು ಓದ್ಲಾರ. ಶಾಂತ್ ಅವರೇ ಚಹಾ ಕುಡಿದ್ರ ಅಂತ ಹೇಳ್ತಿದ್ದಾರೆ ಪ್ರಕಾಶ್ ಅವರು. ಕಾಫಿ ಆಯ್ತಾ ಮುದ್ದುಡಿಯರ? ಕಾಫಿ ಇಲ್ಲ DDV ಲಾಕ್ಸ್ ಅವರೇ, ನಿಮ್ದಾಯ್ತಾ? ಎಂತಿತ್ತು ಕಾಫಿಗೆ ತಿಂಡಿ? ಎಲ್ಲಿ ಹೋದ್ರು ಮಹೇಶ್ ಅಣ್ಣ ಓಡಿದ್ರ ಅಂತ ನೋಡಿ. ಲೈಕ್ ಕೊಟ್ಟೆ ಥ್ಯಾಂಕ್ ಯು. 21 ಲೈಕ್ ಥ್ಯಾಂಕ್ ಯು. ಚಾ ಪರಿಹಾರ ಇಜ್ಜಿ ಇರ್ನಾಡ ಇರಡೆ ಅನ್ನ ಏನಕ್ಕೆ ಎಂಡೆ ಇರ್ನ ಕೆಬ್ಬಿಕೇನು ಒಲ್ಲೆ ನೋಡ್ತು ನಾನು ಇರ್ ಲೈವ್ ಮಲ್ಪ ಜರ ಕೇಂಡೆ. ಅಯ್ಯೋ ದೇವ್ರೆ ನಮ್ದು ಊಟನೇ ಆಗಿಲ್ಲ. ಹೌದಾ, ಊಟ ಆಗಿಲ್ವಾ? ಇನ್ನು ಯಾವಾಗಕ್ಕೆ ಊಟ? ಇಲ್ಲ ಪ್ರಕಾಶ್ ಬ್ರೋ ನಿಮ್ದಾಯ್ತಾ ಅಂತ ಕೇಳ್ತಿದ್ದಾರೆ ಶಾಂತಕ್ಕ. ಲೈಕ್ ಡನ್ ಅಂತ ಜಸ್ಟ್ ಬ್ರದರ್ ಬಂದರು. ಹಾಯ್ ಜಸ್ಟ್ ಬ್ರದರ್ ಎಂಚಲ್ಲರು ಚಾಂಡಿ 21 ಲೈಕ್ ಕೊಟ್ಟೆ. ನಮ್ಮ ಹತ್ರನೇ ಇರಲಿ ಈ ರಹಸ್ಯ, ಯಾರ ಹತ್ರನೂ ಹೇಳಬೇಡಿ. ಓಕೆ ಪ್ರಕಾಶ್ ಹೇಳಲ್ಲ ಆಯಿತಾ. ಜಸ್ಟ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಮಹೇಶ್ ಬಾಬು ಅವರು ಎಲ್ಲಿ ಹೋದ್ರ ಗೊತ್ತಿಲ್ಲ. ಮೂರ್ತಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ಜಸ್ಟ್ ಬ್ರದರ್ ಸೂಪರ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಸೂಪರ್ ಥ್ಯಾಂಕ್ ಯು. ಸೌಮ್ಯ ಶ್ರೀ ಅವರೇ ಹಾಯ್ ಹೇಗಿದ್ದೀರಾ? ಲೈಕ್ ಕೊಡಿ. ಸೂಪರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಕಾರ್ಕಳ ಜಂಪ್ ಅಂದ ಶಾಂತಕ ಜಂಪ್ ಆಯಿರ್ತಲೆ. ಸೂಪರ್ ಅಂತ ಹೇಳ್ತಿದ್ದಾರೆ ಜಸ್ಟ್ ಬ್ರದರ್. ಹಾಯ್ DDV ಲಾಕ್ಸ್ ಅಂತ ಕೃಷ್ಣ ಅಣ್ಣ. ಮಹೇಶ್ ಬಾಬು ಟೀ ಆಂಡಿ ಅಂತ ಆರು ಓಲ್ಪೋಯರ ಮಹೇಶ್ ಅಣ್ಣ 12 ಎಸ್ಕೇಪ್ ಆಯರ್. ಹಾಯ್ ಜಸ್ಟ್ ಬ್ರೋ ಅಂತ ಕೃಷ್ಣ ಅಣ್ಣ. ಮೂರ್ತಿ ಸರ್ ನಮಸ್ತೆ ಅಂತ ಹೇಳ್ತಿದ್ದಾರೆ DDV ಲಾಕ್ಸ್ ಅವರು. ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರ ಅಣ್ಣ. ಎಂಚ ಉಳ್ಳರ್ ಮೂರ್ತಿ ಸರ್ ಅಂತ DDV ಲಾಕ್ಸ್ ಅವರು. ಯಾನ್ ಪೋಪೆ ಮರೈತಿ ಪೋಪರಾ ಒಂತಲೆ ಬಕ್ಕಪೊಲ್ಲೆ ಬನ್ನಿ ಜನರ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಮಹೇಶ್ ಅಣ್ಣೆ ಬರುವಿರುತ್ತೆ.
ಲೈವ್ ಇಲ್ಲೆಲ್ಲ ಜೊತ್ತಿ ಬೊಕ್ಕ ಮಲ್ಪುನ್ ಮಾತಾಡ್ಲೆ ಅನ್ನ ಆ, ಅಂದೇ ಓ ಅಂಚನ. ಸೌಮ್ಯಶ್ರೀಯವರು ಹಲೋ ಅಣ್ಣ ಅಂತ ಹೇಳ್ತಿದ್ದಾರೆ. ಯಾರು ಅಣ್ಣ? ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ ರವೀಂದ್ರ ಅಣ್ಣ. ಅಲ್ಪ ಸೌಮ್ಯ ಸಿಸ್ಸು ಬ್ಲೂ ಕೊರ್ಲೆ. ಓಕೆ ಓಕೆ ಕೃಷ್ಣ ಅಣ್ಣ. 100 ಕೋಟಿ. ಹೌದೌದು, ಅದು ಕೋಟಿ ರೂಪಾಯಿ ಇಂಟಂತೆ. 100 ಕೋಟಿ. ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಸೌಮ್ಯ ಸಿಸ್ ಚಾ ಪರಿಹಾರಕ್ಕೆ ಏನೊಂದಿಲ್ಲ ಅರೆಗೆ ತುಳು ಬರ್ಕೊಂಡ. ಓಕೆ ಬಾಯ್ ಡಿಯರ್, ಟೇಕ್ ಕೇರ್. ಥ್ಯಾಂಕ್ ಯು ಡಿ ಲಾಕ್ಸ್ ಅವರೇ, ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದೀರಾ. ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಕುಚುಕ್ಕು ಇದ್ಯಾರು? ಹಾಯ್ ಲೈಕ್ ಕೊಡಿ. ಕುಂತುಲೆ ಡಿ ವಿಲಾಗ್ಸ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಚಾಂಡ್ ಅಣ್ಣ. ಹಾ ಪಿದಣ್ಯ ಅಂದು ಬಾಯ್ ಕಂದೆಯ ಒಂದು ಚಾಂಡ್ ಅಣ್ಣ ಅಂತ ಹೇಳ್ತಿದ್ದಾರೆ. ಸೌಮ್ಯ ಸಿಸ್ಸು ಹೋಯ್ ಕುಚುಕು ಅಂತ ಹೇಳ್ತಿದ್ದಾರೆ. ಡಿ ವಿಲಾಗ್ಸ್. ಓಕೆ ಗೊತ್ತಿಲ್ಲ ಬಾಯ್ ಗೊತ್ತಿಲ್ಲ. ಎಂತ ಇವರು ಬೊರ್ಚು ಮಾರಾಯ ಅಂತ ಹೇಳ್ತಿದ್ದಾರೆ ಡಿ ವಿಲಾಗ್ಸ್ ಅವರು. ಡಿ ಅಂತ ಹೇಳ್ತಿದ್ದಾರೆ ಕುಚುಕು. ಯಾನ್ ಪೋಪೆ ಮಾರಾಯ ಅಂತ ಹೇಳ್ತಿದ್ದಾರೆ. ಬನ್ನಿ ಜನರೇ, ಭಾಗ್ಯಶ್ರೀ ಅವರ ಲೈವ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಿದ್ದಾರೆ. ಕುಚುಕು ಅಂತ ನಗ್ತಿದ್ದಾರೆ. ಎಲ್ಲಿಗೆ ಪೋಪೆ ಅಂತ ಕೃಷ್ಣಣ್ಣ. ಯಾರು ಹೋಗಬೇಡಿ ಇರಿ ಆಯ್ತಾ. ಯಾನ್ ಪೋದು ಬರ್ಪೆ ಒಂತಲೇ ಪ್ರಕಾಶ್ ದೂರ ಹೋಗಿ. ಪಿನ್ ಐಡಿ ಅವರೇಗೂ ಎಲ್ಲಿ ಹೋದ್ರು ಕೃಷ್ಣಣ್ಣ? ಓಲ್ಲರ್ಗೆ ಏನೊಂದಿಲ್ಲೇರೆ ಪಿದಾಡ್ನ್ಯ ಎಲ್ಲೇ ಸಿಕ್ಕಗ ಬಾಯಿ ದೂರ ರವೀಂದ್ರಣ್ಣ ಗುದ್ದು ಎದುಲೇರೆ. ಸೂಪರ್ ಥ್ಯಾಂಕ್ ಯು ಕೃಷ್ಣಣ್ಣ. ಡಿ ಲೈಕ್ ಯು ನಗು ಅಂತ ಹೇಳ್ತಿದ್ದಾರೆ ಕುಚುಕು ಅವರು. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ಏರ್ ಪಿದಾಡ್ನಿ ಮುದ್ದು ಅಂತ ಅವು ಏರ ಪಿದಾಡಿ ಡಿ ನೇಮ್ ಕುಚ್. ಯಾರು ಹೋಗಬೇಡಿ ಪೆಲಕಾಯಿ. ಹೌದಾ ಕೃಷ್ಣಣ್ಣ, ಪೆಲಕಾಯಿ ಕೊಡ್ತಾರಾ? ಒಂದು 6ನೇ ಐಡಿಯಾ ಡಿ ನೇಮು. ಒಳ್ಳೆ ಶಾಂತಕ್ಕಪ್ಪ ನಂದಲ್ಲಿ ಕೃಷ್ಣಣ್ಣ. ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ. ವೈಟಿಡ್ ನಿಕ್ಕುಲೆ ಬೊರ್ಚು ಮರ ಯಾನ ಓಡಿಪೋಪೆ ಅದಾ. ಎಂಡಲ ಪಾತ್ರಲೆ ಯಾಂಜಿ ಓಡುಲ್ಲ ಎರಡ ಪಾತ್ರೊಂದುಲ್ಲ ಅತಿ ಈರು ಓಂಡಿರ್ನ ಕಮೆಂಟ್ ತೋಜಿ ಒಂಜಿ ರಡ್ಡು ಪಾಡುವಾರು ಕಮೆಂಟ್ ಪಾಡ್ಲೆ ಎಂತ ವಡಿಡಿ ಅಂತ ಕೃಷ್ಣಣ್ಣ. ಕುಚುಕು ಅಂತ ಡಿ ವಿಲಾಗ್ಸ್ ಅವರು. ಡಿ ಹಿಂದಿ ಬರ್ಪುಜೆ ಕನ್ನಡ ಬಾತಿರಲಿ ಇದರಿಂದ ತುಳು ಬಾತಿರಲಿ ಗುದ್ದು ತುಳು ಬಾಯಿ ಅಂತ ಹೇಳ್ತಿದ್ದಾರೆ.
ಬಾಯ್ ಬಾಯ್ ಡಿ ಡಿ ವಿಲಾಗ್ಸ್ ಅವರೇ. ಊಟ ಮಾಡಿ, ನೀವು ಊಟ ಮಾಡಿಲ್ಲಲ್ಲ, ಊಟ ಮಾಡಿ. ಹಾಗೆ ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಎಂಥ ಅವಸ್ಥೆ ಇಜ್ಜಿ ಮಾರಾಯ ಅಂತ ಡಿ ಡಿ ವಿಲಾಗ್ಸ್. ಹಾಯ್ ಸೌಮ್ಯ, ಏರ್ ಚಾ ಪರಿಯರೆ ದಾದಿ ತಿಂಡಿ ಅಂತ ಪ್ರಕಾಶ್ ಅವರು. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ನೋಡಿ, ಇಲ್ಲಿ ಸೌಮ್ಯ ಸಿಸ್ ಇದ್ದಾರೆ, ಹಾಗೆ ಡಿ ಡಿ ವಿಲಾಗ್ಸ್ ಅವರು ಇದ್ದಾರೆ, ಕುಚುಕ್ ಇದ್ದಾರೆ. ಇವರ ಹತ್ರ ಎಲ್ಲ ಮಾತಾಡಿ ಆಯಿತಾ. ಸೂಪರ್ ಸೂಪರ್ ಅಂತ ಹೇಳ್ತಿದ್ದಾರೆ, ಥ್ಯಾಂಕ್ ಯು ಗೈಸ್. ಸೂಪರ್ ಅಂತ ರವೀಂದ್ರಣ್ಣ. ಡಿ ಡಿ ಅವರೇ ಒಂತೆ ಡಿ ಡಿ ಟು ಆಡ್ಲ ಅಂತ ಕೃಷ್ಣಣ್ಣ. ಡಿ ಡಿ ಊಟ ಹಾಕಿ ಅಂತ ಹೇಳ್ತಿದ್ದಾರೆ ಕುಚ್ಚುಕ್ಕ ಅವರು. ಅಯ್ಯೋ ದೇವರೇ ಕಾಪಾಡಬೇಕು ಅಂತ ಡಿ ಡಿ ವಿಲಾಗ್ಸ್ ಅವರು. ತಿಂಡಿ ದೋಸ್ತಣ್ಣ. ಹಾಂ, ತಿಂಡಿ ದೋಸ್ತಣ್ಣ ಅದು ಯಾರು? ಬ್ಲೂ ಕೊಡಿ, ಬ್ಲೂ ಕೊಡಬೇಕಾ? ಚಾನತಿ ವೈಟಿನೇ ಬಿಟ್ಟು ಓಡಿ ಹೋಗ್ತೇನೆ ಯಪ್ಪ ನಾನು ಬಾಯಿ ಅಂತ ಹೇಳ್ತಿದ್ದಾರೆ. ಬ್ಲೂ ಡಿ ಡಿ ಇದೆ, ಹೌದು, ಓಡ್ತಾ ಇದ್ದಾರೆ ಡಿ ಡಿ ವಿಲಾಕ್ಸ್ ಅವರು. ಕುಚುಕಿ ಎಂತವ ನಿಮ್ದು ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಅತ್ತೆ ನಿಲ್ಲಿ ಅಂತ ಹೇಳ್ತಿದ್ದಾರೆ. ಸೌಮ್ಯ ಅವರು ಸೈಡಿಂದ ಹಾಯ್ ಹೇಳ್ತಿದ್ದಾರೆ. ಮುಂದೆ ಬನ್ನಿ ಸೌಮ್ಯ ಅವರೇ. ಅತ್ತೆ ಡಿ ಡಿ ಅತ್ತೆ. ಅದೆಂತ ಡಿ ಡಿ ಚಂದನ. ಬಾ 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 ನಾ ರೆಡಿ ಅಂತ ಹೇಳ್ತಿದ್ದಾರೆ ಕುಚ್ಚುಕು ಅವರು. ಕುಚ್ಚುಕು ಪುನಃ ಡಿ ಪಿ ಚೇಂಜ್ ಅಂತ ಹೇಳ್ತಿದ್ದಾರೆ, ಹೌದಾ? ತಲೆಗೆ ಹೊಡ್ಕೊಳ್ತಾ ಇದ್ದಾರೆ, ಏನಾಯ್ತು? ಬೊಕ್ಕ ಸೌಮ್ಯ ಸಿಸ್ ವಿಶೇಷ ಅಲ್ಲೇ ಸೌಮ್ಯ ಸಿಸ್ ವಿಶೇಷ ಬನ್ನೋಡಿಗೆ ಬರ್ಸೋಂಡ ನಿಖಲ ಊರುಡು. ಡಿ ಡಿ ಅತ್ತೆ, ಹೌದಾ? ನಿಮ್ದು ಅತ್ತೆನಾ ಡಿ ಡಿ ಅವರು? ಎಂಚ ಉಳ್ಳಾರ ಸೌಮ್ಯ ಸಿಸ್ ಅಂತ ಕೃಷ್ಣಣ್ಣ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಪಾತ್ರೆವೇನು ಪನೋಡಿ ಈರು ಅಂತ ಸೌಮ್ಯ ಸಿಸ್. ಬನ್ನಿ ಬನ್ನಿ ಜನರೇ ಅಂತ ಹೇಳ್ತಿದ್ದಾರೆ. ಸೂಪರ್ ಅಣ್ಣ ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ಬರ್ಸೌಂಡೆ ಸೌಮ್ಯ ಸಿಸ್ ಅಂತ ಕೃಷ್ಣಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಉಂತಲೇ ಭತ್ತ
ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಸಪೋರ್ಟ್ ಥ್ಯಾಂಕ್ ಯು. ಸತೀಶ್ ಅಣ್ಣ ಹಾಯ್ ಹಾಯ್, ಹೇಗಿದ್ದೀರಾ? ಬನ್ನಿ ಬನ್ನಿ ಕಪರಂಟೆ ಮುದ್ದು ಲೈವ್ಗೆ ಅಂತ ಹೇಳ್ತಿದ್ದಾರೆ ಕೃಷ್ಣ ಅಣ್ಣ. 27 ಲೈಕ್. ಥ್ಯಾಂಕ್ ಯು ಸತೀಶ್ ಅಣ್ಣ. ಸತೀಶ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ. ರವೀಂದ್ರ ಅಣ್ಣ ಸೂಪರ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರ ಅಣ್ಣ. ಸತೀಶ್ ಅಣ್ಣ ಮಾವಿನ ಹಣ್ಣೆಲ್ಲ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣ. ಎನ್ನ ಡಿ ಪಿ ತೋಜುನ ಅಂತ ಸೌಮ್ಯ ಸಿಸ್ ಕೂಡ ಡಿಲೀಟ್ ಮಾಡ್ತಾರ. ಓ ದೇವರೇ, ಡಿ ಪಿ ತೋಜಿ ಏನು ಸ್ಕ್ರೀನ್ ಚೇಂಜ್ ಮಾಡ್ಕೊಡ. ಡಿ ಪಿ ತೋಜುದು, ಡಿ ಪಿ ತೋಜೋಣ, ಸ್ಕ್ರೀನ್ ಚೇಂಜ್ ಮಾಡ್ಕೊಡತ್ತೆ. ಗುಡ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ತೋಜುಂಡ್ ಸೌಮ್ಯ ಸಿಸ್ ಅಂತ ಕೃಷ್ಣ ಅಣ್ಣ. ಅಂದೆ ಅಣ್ಣ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು. ಅಂದೆ ಅಣ್ಣ ಅಂತ ಹೇಳ್ತಿದ್ದೆ. ಕಪರಂಟೆ ಹೋಗಿ ಎಂಚಿನಿ ಯಾನಿಲ್ಲ, ಬೇಡ ನೋಡುದು, ಎಂತ ನೋಡುದು. ಸೌಮ್ಯ ಮಗು ಹೇಗೆ ಇದ್ದೀಯಾ ಬಾಲ ಅಂತ ಹೇಳ್ತಿದ್ದಾರೆ ರಂಜಿತ್ ಅಣ್ಣ. ಸೂಪರ್ ಥ್ಯಾಂಕ್ ಯು ರವೀಂದ್ರ ಅಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ.
ರಂಜಿತ್ ಸಾಲಿಯನ್ ನಮಸ್ಕಾರ ಅಂತ ಹೇಳ್ತಿದ್ದಾರೆ. ಯಾರು? ಕೃಷ್ಣಣ್ಣ. ಭಟ್ರೆ ಎಲ್ಲಿ ನೀವು ನೋಡಲಿಕ್ಕೆ ಇಲ್ಲ ಅಂತ ಹೇಳ್ತಿದ್ದಾರೆ ರಂಜಿತ್ ಅಣ್ಣ. ಅಣ್ಣ ಇರಿಗೂ ಸಬ್ ಕೊರಿಯೆ ಅಂತ ಸೌಮ್ಯ. ಯಾರಿಗೆ ಸಬ್ ಕೊಟ್ರಿ? ಏರೇ ಕೊರಿಯಾಗೆ ಸೌಮ್ಯ ಸಿಸ್. ಭಟ್ರೆ ಲೈವ್ ಇಲ್ವಾ ಇವತ್ತು ಅಂತ ರಂಜಿತ್ ಅಣ್ಣ. 6 ಗಂಟೆಗೆ ಬರ್ತೀರಾ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಸಪೋರ್ಟ್ ಅಂತ ರವೀಂದ್ರಣ್ಣ. 5 ಗಂಟೆ ಲೈವ್ ಮಲ್ಪಾರ ಕೃಷ್ಣಣ್ಣ. ಸೌಮ್ಯ ಸಿಸ್ ದಾದಿ ಚಾ ಪರಿಯಾರ. ಓ ಸೌಮ್ಯ ಸಿಸ್, ಥ್ಯಾಂಕ್ ಯು ಸೌಮ್ಯ ಸಿಸ್ ಅಂತ ಕೃಷ್ಣಣ್ಣ. ಓ ಇರೆಗ್ ಸಬ್ಬಾಯಿನ್ಯಾ. ಭಟ್ರೆ ಲೈವ್ ಮಾಡಿ ಅಂತ ರಂಜಿತ್ ಅಣ್ಣ. ಅವ್ರು ದೂರ ಪೋಯಿರು ಮಾಯ್ಕನೆ. ರವೀಂದ್ರಣ್ಣ ಪಾತಿರ್ಲಿ ಇರ್ನ ಸಪೋರ್ಟ್ ಮಿಸ್ ಕುದ್ದು ಅಣ್ಣಗ ಓಕೆ. ಮಾಡುತ್ತೇನೆ. ಹೌದಾ, ಮಾಡಿ ಮಾಡಿ. ನಿಮ್ಮ ಲೈವ್ಗೆ ಎಲ್ಲ ಗೆಸ್ಟ್ಗಳು ಬರ್ತಾರೆ ಆಯ್ತಾ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಮಾತಾಡಿ ಜನರೇ. ಎಲ್ಗೂ ಹೋದ್ರಾ? ನೀವೆಲ್ಲಿಗೂ ಹೋದ್ರಿ? ಬನ್ನಿ ಗೈಸು. ರಂಜಿತಣ್ಣ ಚಾ ಪರಿಯರಿ. ನಾನು ಪಾತಿರೊಂದು ಇದ್ದೇನೆ ಅಂತ ಚಾಂಡಕ್ಕ ಅಂದೆ ದಾದೆತ್ತನ ಚಾಕು ಸ್ಪೆಷಲ್ ತಿಂಡಿ ಇರ ಎನ್ನ ವೀಡಿಯೋ ಕೊಂಚ ಕಮೆಂಟ್ ಪಾಡ್ಲೇವೆ ಸೌಮ್ಯ ಸಿಸ್. ಇರ ಚಾನಲ್ ಉಂಡೆ ಸೌಮ್ಯ ಸಿಸ್ ಚಾನಲ್ ಉಂಡೆ. ಇರೆನ್ನ ವೀಡಿಯೋಗೊಂದು ಕಮೆಂಟ್ ಪಾಡ್ಲೇವೆ. ಆಯಿತು ಲೈವ್ ಮಾಡಿ ಭಟ್ರೆ ನಿಮಗೆ ಒಳ್ಳೇದಾಗಲಿ ಅಂತ ಹೇಳ್ತಿದ್ದಾರೆ ರಂಜಿತ್ ಅಣ್ಣ. ಸೌಮ್ಯ ಸಿಸ್ 5 ಗಂಟೆಗೆ ಲೈವ್ಗೆ ಬಲ್ಲೆ ಅಂತ ಕೃಷ್ಣಣ್ಣ. ರಂಜಿತ್ ಅಣ್ಣ ಇರ ಮಂಡೆ ಕೊರ್ಬೇಕಿಲ್ಲ ದಯ ಡಿಲೀಟ್ ಮಾಡ್ತಾನೆ. ಕೈಯ ಒಂಜಿ ಬುಡ್ಡ ಉಂಡತ್ತೆ ಮಗುರು ಹೊಡಿತಾನೆ. ಭಟ್ರೆ ಲೈವ್ ಮಾಡಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀವಿ. ಅವೇನೇ ಬಾಡ್ನಿದೆ ಕಡ್ಲೆ ಕುಚ್ಚುಕು ಡಿ ಅಂತ ಹೇಳ್ತಿದ್ದಾರೆ. ಸರಿ ಅಕ್ಕ ಚಾನಲ್ ಉಂಡೆ ಸಿಸ್ತಿರ್ನ ಪಲ್ಲೆ ನೀವು ಬರುವುದಿಲ್ವಾ ರಂಜಿತ್ ಅಣ್ಣ ಅಂತ ಕೃಷ್ಣಣ್ಣ. ಸಿಂಬಲ್ ಬೈದಡತೆ ಸಿಸ್ತಾಯಿ ಕೈಕ್ ದಾದಾಂಡಿ ಇರ್ ಬೇತಕ್ಲೆ ಪಾಡ್ನಿ ಬಾಸೆ ಜಾಮಿ ಕೃಷ್ಣಣ್ಣ ಕಥ ಪಾಡ್ನಿ. ಡಿ ಹೋದ್ರ ಡಿ ಅವರು ಹೋದ್ರು ಕುಚ್ಚುಕು ಅವರು ಊಟ ಮಾಡಿಲ್ಲ ಅಂತೆ. ಊಟ ಮಾಡ್ಲಿಕ್ಕೆ ಉಂಡು ಅಂದೆ ಈ ರಂಚನ ಕಮೆಂಟ್ ಪಾಡ್ಲೆ ರಿಟರ್ನ್ ಮಾಡ್ತಾರೆ ಈಗ. ಸೂಪರ್ ಅಂತ ರವೀಂದ್ರಣ್ಣ ಥ್ಯಾಂಕ್ ಯು. ಭಟ್ರೆ ಬರುವ ಒಮ್ಮೆ ನಿಮ್ಮ ಲೈವ್ಗೆ ಜೋಶ್ ಕೊಟ್ಟು ಬರುವೆ ಅಂತ ಹೇಳ್ತಿದ್ದಾರೆ ರಂಜಿತ್ ಅಣ್ಣ. ಯಾನ್ ಎಕಡ್ಜಿಜ ಪಾತ್ರೊಂದಿಲ್ಲ ಕೆಬಿಗೆ ಇಂಚ ಬುದ್ಧಿದಿಲ್ಲ ಪನ್ನೊಂದಿಲ್ಲ ಸೌಮ್ಯ ಸಿಸ್. ಓಕೆ ರಂಜಿತ್ ಅಣ್ಣ ಅಂತ ಕೃಷ್ಣಣ್ಣ. ಬನ್ನಿ ಜನರಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಹೇಳಿ ಮುದ್ದು ಮನೆಗೆ ಹೋದ್ರ? ಮನೆಗೆ ಹೋಗಿಲ್ಲ ರಂಜಿತ್ ಅಣ್ಣ. ನಾನು ಎಂತ ಹೇಳಿದ್ದು ನಿಮಗೆ? ಟೀ ಕುಡಿದ್ರ ಕೇಳಿದೆ, ನಿಮ್ದು ಆನ್ಸರ್ ಇಲ್ಲ. ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸೌಮ್ಯ ಸಿಸ್ ಶಾರ್ಟ್ಸ್ ವಿಡಿಯೋ ಪಾಡ್ಲೆ ಬಂದಿಲ್ಲ ಕೃಷ್ಣಣ್ಣ. ದಿಸ್ ಈಸ್ ಮೂರ್ತಿ ಕೃಷ್ಣಮೂರ್ತಿ ಅಂತ ರಂಜಿತ್ ಅಣ್ಣ. ಹೌದಾ? ಕೃಷ್ಣಣ್ಣ ನಗ್ತಾ ಇದ್ದಾರೆ. ನಾನು ಅದು ಬೇರೆ ಮೂರ್ತಿ ಅಂತ ಎನ್ಕೋಬಾರ್ದು, ಇದು ಕೃಷ್ಣಮೂರ್ತಿ.
ಇಲ್ಲ ಮುದ್ದು, ನಾನೀಗ ಐಸ್ ಕ್ರೀಮ್ ತಿಂದದ್ದು. ಓ ದೇವ, ನೀವೇ ಐಸ್ ಕ್ರೀಮ್ ತಿಂದ್ರ ನಮ್ಮನ್ನೆಲ್ಲ ಬಿಟ್ಟು ನಿಮಗೆ ಹೊಟ್ಟೆ ನೋವು ಆಗಲಿಕ್ಕೆ? ಸೌಮ್ಯ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಸೌಮ್ಯ ಸಿಸ್. ಲೈಕ್ ಕೊಟ್ಟವರು ಕಮೆಂಟ್ ಮಾಡಿ ಆಯಿತಾ. ಉಮೇಶ್ ಅಣ್ಣ ಹಾಯ್ ಹಾಯ್. ಎಂಚಲ್ಲರ್ ಚಾ ಪರಿಯಾರ ಒಣಸ್ ಮಾಡ್ತಾರೆ. ಬಟ್ರೆನ ಲೈವ್ ಎಡ್ಡೆ ಹಾಪಿ ಮುದ್ದು ಈರ್ನ ಲೈವ್ ಎನ್ನ ಲೈವ್ ಇದೆಲ್ಲ ಕಣೇನಾ. ಓಕೆ ಓಕೆ, ಥ್ಯಾಂಕ್ ಯು ರಂಜಿತಾ ಅಣ್ಣ. ಅಂದು ಯಾಲ ಪೋತೆ 2-3 ಸಾರಿ ಪೋಯೆ. ಉಮೇಶ್ವರ ಹಾಯ್ ಅಂತಾರ ವಿಂತಣ್ಣ. ಶೋಕ ಪುಂಡಾರ್ನ ಲೈವ್ ಕಾಮಿಡಿ ಪುಂಡತೆ. ಲೈಕ್ ಕೊಡಿ ಫ್ರೆಂಡ್ಸ್. ಏ ಕುಂಟಿ ಎಂತವ ನೀವು? ನಿಮ್ಮನ್ನೆಲ್ಲ ನೀರಲ್ಲಿ ನೆನೆಸಿ ಐಸ್ ಕ್ರೀಮ್ ತಿಂದೆ. ಹೌದಾ ರಂಜಿತಾ ಅಣ್ಣ? ಓ ದೇವನೇ, ಒಳ್ಳೆ ಪೋತುಜ್ಜಿ ಬೊಲ್ಲರು ಬಂದಿಲ್ಲ. ಉಮೇಶ್ ಅಣ್ಣ ಬ್ಯಾಕ್ಗ್ರೌಂಡು ಮೂರ್ತಿ ಅಂತ ಹೇಳ್ತಿದ್ದಾರೆ. ಆಯ್ವ ನಂದುಲ್ಲಾರ ಅವು ಕೈ ತೋಜ್ಜಿ ಅವು ಕುದ್ದೆ ಅಂತ 2.5 ಫೀಟ್ ಅಂದೆ ಉಮೇಶ್ ಅಣ್ಣ. ಅಂಚೆನೆ ಲೈಕ್ ಕೊರ ಮದತಿತ್ತನ್ನ ಲೈಕ್ ಕೊರ್ಲವೆ ನಿಗಲು ಪಾತೆರ್ನ ಬರುಟ್ಟು ಲೈಕ್ ಕೊರ ಮದತಿಪ್ಪುವ ಎರಾಂಡಲ ಒಂದು ಮದ್ದೋಡು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಓ ದೇವರ, ಇದು ಹಳೆಯ ಕಾಲದ ನಮ್ದು ಡೈಲಾಗ್ ಮರ್ತಿಲ್ಲ ಅಲ್ಲ ರಂಜಿತಣ್ಣ? ಉಮೇಶ್, ಓ ಉಮೇಶ ಭತ್ತನ ಮಗ. ಅಯ್ಯೋ ಕೃಷ್ಣಣ್ಣ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಬನ್ನಿ ಪ್ಲೀಸ್ ಅಂತ ಇವರು ರವೀಂದ್ರಣ್ಣ ಅಳ್ತಾನಾಗ್ತಾ ಹೇಳ್ತಿದ್ದಾರೆ. ಎಂತ ರವೀಂದ್ರಣ್ಣ? ಲೈಕ್ ಕೊಟ್ಟೆ ಸಿಸ್, ಥ್ಯಾಂಕ್ ಯು ರಂಜಿತಣ್ಣ. ಹೈಡ್ನಲ್ಲಿ ಇರಬೇಡಿ, ಬನ್ನಿ ಜನರು ಅಂತ ಹೇಳ್ತಿದ್ದಾರೆ. ಪಿರ ಕೇಂಡ ಕೊರ್ನ ಲೈಕ್ ಬರ್ಚು ಉಮೇಶ್ ಅಣ್ಣ ಇಪ್ಪಡವು. ನಿಮಗೆ ನನ್ನ ಒಂದು ಮಾತು ನೆನಪು ಆಗಬಹುದು ಅಲ್ವ ಸಿಸ್ಮಿ? ಹೌದು ರಂಜಿತಣ್ಣ, ಹಳೆಯ ನೆನಪುಂಟಲ್ಲ ಅದು ಮರಿಲಿಕ್ಕಿಲ್ಲ. ಅಷ್ಟು ಚಂದ ಇತ್ತು. ಅಂದರೆ ಒಟ್ಟಿಗೆ ಮಾತಾಡ್ತಿದ್ದದ್ದು, ಒಂದು ಲೈವಲ್ಲಿ ಹೇಗೆ ಇದ್ವಿ ಅಂತ ಖುಷಿ ಆಗ್ತಿತ್ತು. ನಾನು ಕೆಲವು ಸರಿ ಅಂದ್ಕೊಂಡಿದ್ದೇನೆ, ಯಾನು ವಿಡಿಯೋ ಪಾಂಡ ಪೇಮೆಂಟ್ ಇತ್ತಿನಕಲ್ ನೆರವೇರಣ್ಣ ದಾಯಕ ಸಿಸ್ ಏರ್ ನೆರ್ಪೇರು ಇವ್ರು ವಿಡಿಯೋ ಪಾಡ್ಲೆ ಎಂಕಲ್ ಸಪೋರ್ಟ್ ಮಾಡ್ತೀರ. ಪಿನ್ ಐಡಿ ಅನ್ಸಂತ ಅಂದೆ ಉಮೇಶ್ ಅಣ್ಣ. ಸವಿ ಈ ಮನೋಜಿ ರವೀಂದ್ರ ಅಣ್ಣ ಸತ್ಯಲ್ಲ ಇಂಕವು ಬೇಜಾರಾಗ ಕೆಲಸ ಯಾನು ದಾದು ಗೊತ್ತಂಡೆ. ರಂಜಿತ ಅಣ್ಣಡ ಪಾತ್ರೊಡಂಡ ಏತು ಬಂಗ ಇದು ಗೊತ್ತುಂಡಿ ಕೇಳಾರಡ ಪಾಡ್ಲೆ ಸೌಮ್ಯ ಸಿಸ್ ದಾರ ಆಪುಜ್ ಬಂದಿಲ್ಲ ಕೃಷ್ಣ ಅಣ್ಣ. ಉಮೇಶ್ವರ ಥ್ಯಾಂಕ್ ಯು ಅಳ್ತಾ ಇದ್ದಾರೆ ರವೀಂದ್ರ ಅಣ್ಣ. ನನ್ನ ನಿಮ್ಮ ಗೆಳೆತನ ಸುಮಾರು 2 ವರ್ಷ ಆಯ್ತು ಅಲ್ವಾ? ಹೌದು, 2 ವರ್ಷ ಆಯ್ತು ರಂಜಿತ ಅಣ್ಣ. ಅಂದರೆ 2 ವರ್ಷ ಯಾರು ಕೂಡ ಒಟ್ಟಿಗೆ ಇದ್ದದ್ದು ನಾನು ನೋಡಲಿಲ್ಲ. ನಮ್ಮದು ಕೂಡ ಫ್ರೆಂಡ್ಶಿಪ್ ಬೇರೆ ಉಂಟು, ಆದರೂ 2 ವರ್ಷ ಆಗಲಿಲ್ಲ. 1 ವರ್ಷದಲ್ಲೇ ಕಟ್ಟಾಗಿದೆ ಹಿಂಗೆ. ಮಗ ಉಮೇಶ ಚಾಪರಿಯರ ಮಗ ದಾದಿ ಕೃಷ್ಣಣ್ಣ ಪಾಪ ಯಾನು ಬಾಲೆನು ಬುಲಿಪಾವುಜಿ ರವೀಂದ್ರ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಬುಲಿಪಾವುಜಿ ಬಾಲೆ ಬುಲಿಪುಂಡು. ಹೀಗೆ ಸಾಗಲಿ ಮುದ್ದು ನಿಮ್ಮ ಲೈವ್ ಒಳ್ಳೇದು ರೀತಿಯಲ್ಲಿ. ಥ್ಯಾಂಕ್ ಯು ರಂಜಿತ ಅಣ್ಣ. ಉಮೇಶರ ಅಂತ ಇದೆಂತ ಮರ ನಾಲಿವಲ್ಲ ಒಡ್ಡಾಗಿದೆ, ಮತ್ತೆ ಅಳ್ತಾ ಇದ್ದೀರಾ, ನಗ್ತಾ ಇದ್ದೀರಾ. ದಿವ್ಯಾ ಸಿಸ್ ಹಾಯ್ ಹಾಯ್, ಹೇಗಿದ್ದೀರಾ? ನಿಮ್ಮದು ಚಾನಲ್ ಇದ್ರೆ ಹೇಳಿ ಆಯಿತಾ? ಅವು ಎಂಚ ಬಂದು ಗೊತ್ತುಜ್ಜಿ ಅಕ್ಕ ದಾದೆ ಗೊತ್ತುಜ್ಜಿ ವಿಡಿಯೋ ಬಾಡ್ನ ಎಂಚಂದು ಗೊತ್ತುಜ್ಜೆ ಮೂಡ್ತಿಲೆ ಬೊಕ್ಕ ಪನ್ಲೆ ಬೇಗ ಲೈವ್ ಮಾಡ್ಕೊಳೆ ಅಂತ ರಂಜಿತಣ್ಣ. ಇಜ್ಜಿ
ಹಾಂ ದಾದೆ ಉಮೇಶ್ ಅಣ್ಣ ಚಾನಲ್ ಇದೆ ಬ್ಲೂ ಕೊಡಿ. ಹೌದಾ, ಒಂದು ನಿಮಿಷ ಲೈಕ್ ಕೊಡಿ ಸಿಸ್ ಆಯಿತಾ. ರಂಜಿತ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೇನೆ. ರಂಜಿತ ಯಾರು? ರಂಜಿತ ಅಣ್ಣ ನೋಡಿ, ರಂಜಿತ ಅಣ್ಣ ನೀವು ದಿವ್ಯ ಸಿಸ್ ಅವರ ಚಾನಲ್ಗೆ ಕನೆಕ್ಟ್ ಆಗಬೇಕಂತೆ. ದಿಯಾನಾ? ಸಾರಿ, ದಿಯಾ. ತಂಡದ ಮೊತ್ತ ಕೆಲವೇ ಕ್ಷಣಗಳಲ್ಲಿ ಕೈಕರ್ಕುತ್ತಾಗಲಿದೆ. ಹೌದಾ ರಂಜಿತ ಅಣ್ಣ? ಸ್ಕಿಪ್ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಯಾವುದು ಸ್ಕಿಪ್ಪು? ನಿಮ್ಮ ಮಂಡೆ ಅವು ಎಂಚಿನೇ ಏನ ಇಜ್ಜಿ ಅಮ್ಮೇರ್ ನಾನ ಪರೋಡು ಚಾ ಭಟ್ರ. ಹೌದಾ, ಅದೇ ಸರಿ ಬರಲಿ. ದಿಯಾ ಮಾಡು ಅಂತ ಹೇಳ್ತಿದ್ದಾರೆ ರಂಜಿತ್ ಅಣ್ಣ. ದಿಯಾ ಅವರು ಡನ್ ಅಂತ ಹೇಳ್ತಿದ್ದಾರೆ. ಇಜ್ಜಿ ಅಕ್ಕ ಈರ ಎನ್ನ ವಿಡಿಯೋ ಕಮೆಂಟ್ ಪಾಡ್ಲೆ ಆ ನೀರೇಕ್ ಆಯ್ನೆ ಆತು ಪಂದು ಕೊಡ್ತಾವೆ ಮಗ ರಂಜಿತ ಬಾಲ ಎಂಚಾದರು ಮಗ. ಸೌಮ್ಯ ಕನೆಕ್ಟ್ ಆಗಿ ರಿಟರ್ನ್ ಮಾಡುತ್ತೇನೆ ಅಂತ ದಿಯಾ ಸಿಸ್. ಮೂರ್ತಿ ಸಬ್ ಮಾಡಿ ನಾನು ರಿಟರ್ನ್ ಮಾಡ್ತೇನೆ ಅಂತ ದಿಯಾ ಸಿಸ್. ಮೂರ್ತಿಲ ಇರಗ ದಾದ ಆಂಟಿ ಹೊರನೆ ಅಂತ ರಂಜಿತ್ ಅಣ್ಣ. ಸೂಪರ್ ಸೂಪರ್, ಥ್ಯಾಂಕ್ ಯು. ನನಗೆ ವಾಚ್ ಕಂಪ್ಲೀಟ್ ಆಗಿದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಎಲ್ಲರೂ, ನಿಮಗೆ ರಿಟರ್ನ್ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ದಿಯಾ ಸಿಸ್ ನನ್ನ ವಿಡಿಯೋಗೆ ಕಮೆಂಟ್ ಹಾಕಿ, ನಾನು ಮತ್ತೆ ರಿಟರ್ನ್ ಮಾಡ್ತೇನೆ ಆಯಿತಾ. ರವೀಂದ್ರ ಅವರೇ ಕನೆಕ್ಟ್ ಆಗಿ ಪ್ಲೀಸ್. ನೋಡಿ ಯಾರೆಲ್ಲ ಇದ್ದೀರಾ ದಿಯಾ ಅವರ ಚಾನಲ್ಗೆ ಕನೆಕ್ಟ್ ಆಗಿ. ಹಾಗೆ ಇಲ್ಲಿ ಸೌಮ್ಯ ಸಿಸ್ ಇದ್ದಾರೆ, ಅವರ ಚಾನಲ್ಗೂ ಕನೆಕ್ಟ್ ಆಗಿ ಆಯಿತಾ. ನಂದು ಮೋನೋ ಚಾನಲ್ ಸ್ವಲ್ಪ ರವೀಂದ್ರ ಅಣ್ಣ ಬುದ್ಧಿ ಇರಿಗೆ ತುಲಿ ಮಂಡೆಗೆ ದಾಲ ತಾಗುಂಡೆ ಭಟ್ರೆ ಅಂತ ರಂಜಿತ್ ಅಣ್ಣ. ಓಕೆ ಅಂತ ದಿಯಾ ಸಿಸ್. ಕನೆಕ್ಟ್ ಆಗುತ್ತೇನೆ ಪ್ಲೀಸ್ ರಿಟರ್ನ್ ಮಾಡಿ ಅಂತ ದಿಯಾ ಸಿಸ್ ಹೇಳ್ತಿದ್ದಾರೆ. ದಿಯಾ ಸಿಸ್ ಸಬ್ ಆಗಿದ್ದೀನಿ ಅಂತ ಇವರು ರವೀಂದ್ರ ಅಣ್ಣ. ಮಗೆ ಮಗ ಉಮೇಶ ವರ್ಷ ಹೊತ್ತಾಗಿ ಏನೊಂದಿರಲಿದೆ ಕೃಷ್ಣ ಅಣ್ಣ. ಇಲ್ಲ ಇವಾಗಲೇ ಕೊಡ್ಲಾ ಅಂತ ಹೇಳ್ತಿದ್ದಾರೆ. ಯಾರಿಗೆ ದಿಯಾ ಸಿಸ್? ಇವಾಗ ಬೇಡ, ನೀವು ಒಂದು ಸ್ವಲ್ಪ ಬಿಟ್ಟು ಕೊಡಿ ಆಯ್ತಾ, ಅವರಿಗೆ ರಿಟರ್ನ್ ಮಾಡಿ ದಿಯಾ ಸಿಸ್. ಓಕೆನಾ? ಸಬ್ಬಲ್ ಆಗಿದೆ ದಿಯಾ ಸಿಸ್. ಪುಸ್ಸು ಟುಸ್ ಅಂತ ಹೇಳ್ತಿದ್ದಾರೆ ರಂಜಿತ್ ಅಣ್ಣ. ಮಗ ರವೀಂದ್ರ ಚಾವ್ ಹರಿಯನವಾದ ಈ ಕೃಷ್ಣ ಅಣ್ಣಗ ದಾದ ನಾಡು. ಸುಮ್ಮನೆ ಹೇಳಿದ್ದು ಮೋನ ಅಲ್ಲ ಮಾರೆ, ಬಾಲೆ ನಾನು ವೈಟಿ ಅಂತ ರವೀಂದ್ರ ಅಣ್ಣ ಹೇಳ್ತಿದ್ದಾರೆ. ಮೂರ್ತಿ ಕನೆಕ್ಟ್ ಆಗಿ ಪ್ಲೀಸ್ ಅಂತ ದಿಯಾ ಸಿಸ್. ಮೂರ್ತಿ ಅಮ್ಮೇರೆ ಮೂಜಿ ಗಂಟೆಗೆ ಶುರು ಆತಂಗೆ ಬರ್ತ ಅಂದ. ಅಮ್ಮೇರ ಕೃಷ್ಣಣ್ಣ ಅಮ್ಮೇರ. ದಿಯಾ ಸಿಸ್ ನಗ್ತಾ ಇದ್ದಾರೆ. ಉಮೇಶ್ ಅವರೇ ಕಾಫಿ ಆಯ್ತಾ ಅಂತ ದಿಯಾ ಸಿಸ್. ದಿಯಾ ನಮಸ್ತೆ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಇಜ್ಜಿ ಮೂರ್ತಿ ಅಣ್ಣ ಈರ್ ಪಡ್ದಾಂಡ ಅಂತ ರವೀಂದ್ರ ಅಣ್ಣ. ದಿಯಾ ಸಿಸ್ ನಮಸ್ತೆ ಅಂತ ಹೇಳ್ತಿದ್ದಾರೆ. ಮೂರ್ತಿಲೆ ಮಧ್ಯಾಹ್ನ ಮದ್ದು ಅವಕ್ಕೆ ಎಲ್ಲ ರಂಜಿತ್ ಅಣ್ಣ ಅರೆಗೆ ದಾದನ ಆಡಿದ್ದೆ. ದಾದಾಂಡಿಯೇ ಕೃಷ್ಣಣ್ಣ ಪನ್ಲೆಂಕ್ಲಿ ಕುಲ ತಪ್ಪು ಮಿನಿ ಮುಟ್ಟುಂಡ, ಕುಲ ತಪ್ಪು ಮುಟ್ಟುಂಡ ಒಲ್ಲ ನಾಪತ್ತೆ. ರಂಜಿತ್ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ ದಿಯಾ ಸಿಸ್. ನಾನು ಕನೆಕ್ಟ್ ಆಗಿದ್ದೇನೆ ದಿಯಾ ಮೇಡಮ್ ಅಂತ ಕೃಷ್ಣಣ್ಣ. ಭಟ್ರಿಗೆ ಮಂಡೆ ತಿರ್ಗೋ ತಾಗದುಂಡ ಅಂತ ಅಂದ ರಂಜಿತಣ್ಣ. ಥ್ಯಾಂಕ್ ಯು ಮೂರ್ತಿ ಅವರೇ ಅಂತ ದಿಯಾ ಸಿಸ್. ಅಣ್ಣ ಪಾಪ ಅಕ್ಕ ದಾದಕ್ಕೆ ನೆರ್ಪುನ ಅಂದೆ ಸೌಮ್ಯ ಸಿಸ್. ಪಕ್ಕಡೆ ತಮಾಷೆ. ಭಟ್ರಿಗೆ ಮಂಡೆಗೆ ತಾಗಡ ಅಂದಂತ ರಂಜಿತ್ ಅಣ್ಣ. ಸೌಮ್ಯ ಸಿಸ್ ಅಂತ ದಿಯಾ ಸಿಸ್. ದಿಯಾ ನಾನು ಯಾವಾಗಲೂ ಸಪೋರ್ಟ್ ಮಾಡ್ತೇನೆ ಅಂತ ರಂಜಿತ್ ಅಣ್ಣ. ಕನೆಕ್ಟ್ ಆಗಿ ನಮಗೆ ಅಂತ ಹೇಳ್ತಿದ್ದಾರೆ ದಿಯಾ ಸಿಸ್. ಲೈಕ್ ಕೊಡಿ ಗೈಸ್, ಕಮೆಂಟ್ ಹಾಕಿ. ದಾದ ಮಗ ರಂಜಿತ್ ಅಂಜ ಪನ್ಪುನ್ ಪನದಲ್ಲೇ ಕೃಷ್ಣಣ್ಣ. ಕಾಫಿ ಆಗಿಲ್ಲ ದಿಯಾ ಅವರೇ ಅಂತ ಉಮೇಶ್ ಅಣ್ಣ. ನಂದು ವಾಚ್ ಕಂಪ್ಲೀಟ್ ಆಗಿದೆ, ಸಬ್ಸ್ಕ್ರೈಬ್ ಮಾಡಿಲ್ಲ. ಹೌದಾ?
ರವೀಂದ್ರ ಒಂದು ನಿಮಿಷ ಅಂತೀನಿ. ಉಮೇಶ್ ಅವರೇ ಏನು ಸಮಾಚಾರ ಅಂತ ಕೇಳ್ತಿದ್ದಾರೆ. DSS ಯಾರೆಲ್ಲ ಇದ್ದೀರಾ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯಿತಾ. ದಿಯಾ ನಿಮ್ಮ ಕಡಲೆ ಬೀಜ ವಿಡಿಯೋ ನೋಡು ಅಂತ ಹೇಳ್ತಿದ್ದಾರೆ ರಂಜಿತಣ್ಣ. ಓಕೆ ಅಂತ ಹೇಳ್ತಿದ್ದಾರೆ DSS. ಪಿನ್ ಐಡಿಗೆ ಕನೆಕ್ಟ್ ಆಗಿ ಹಾಗೆ ಅವರ ಚಾನಲ್ಗೂ ಸಪೋರ್ಟ್ ಮಾಡಿ ಆಯಿತಾ ಗೈಸ್. ಮೂರ್ತಿಗೆ ಮಂಡೆಗೆ ಲೈಟ್ ಅದು ಪೆಟ್ಟು ಬೂರ್ದುಣ ಅಂತ ಉಮೇಶ್ ಅಣ್ಣ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ DSS. ಮಗ ಉಮೇಶ ಎಂಚೋಲ್ಲ ಮಗ ಅಂತ ಕೃಷ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸೌಮ್ಯ ಸಿಸ್ ದೂರ போயிரு. ಸೌಮ್ಯ ಸಿಸ್ ಉಲ್ಲಾರಾ ಕೃಷ್ಣಣ್ಣ ನಗ್ತಾ ಇದ್ದಾರೆ. ದಿಯಾ ಜಾಲೆ ಜಾಂಜಲೆ ಈ ರಂಜಿತಣ್ಣని ಕೇಂಡ ಸೌಮ್ಯ ಸಿಸ್ తెలుతొందలేరు. హాయ్ ಅಂತ DSS ಸೂಪರ್ ಸೂಪರ್ ಅಂತ ರವೀಂದ್ರ ಅಣ್ಣ. ರಂಜಿತಣ್ಣ ನಗ್ತಾ ಇದ್ದ. ಇವ್ರಿಗೆ ಹಿಂದಿ ಸಾಂಗ್ ಬನ್ನಿ. ಮನು ಅವರು ಯೋಚನೆ ಮಾಡ್ತಿದ್ದಾರೆ. ಏನಾಯ್ತು ಮನು ಅವರೇ? ಇಲ್ಲಿ ನೋಡಿ ಪಿನ್ ಐಡಿಗೆ ಕನೆಕ್ಟ್ ಆಗಿ ಆಯ್ತಾ ಮನು. ಹಾಗೆ ಇಲ್ಲಿ ಸೌಮ್ಯ ಸಿಸ್ ಇದ್ದಾರೆ, ಆಮೇಲೆ ಕೃಷ್ಣಣ್ಣ ಇದ್ದಾರೆ. ಉಮೇಶ್ ಓ ಉಮೇಶ್ ಬಲೆ ಮಗ ಉಮೇಶ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಮುಲ್ಪ ಜೋರು ಬರ್ಸಕ್ಕ ಅಂದೆ, ಮುಲ್ಪಲ್ಲ ಜೋರು ಬರ್ಸೋಂಡಿಗೆ. ದಿಯಾ ಅಂತ ನಗ್ತಿದ್ದಾರೆ ರಂಜಿತಣ್ಣ. MD ಬ್ರೋ ಹಾಯ್ ಅಂತ ರವೀಂದ್ರಣ್ಣ. ಬಟ್ರೆ ಕೊಟ್ರೆ ಒಡೆಪೋಯರ್ ಅಂತ ರಂಜಿತಣ್ಣ. ನನಗೆ ನಿಮ್ಮ ಭಾಷೆ ಬರುವುದಿಲ್ಲ ಎಂದು ನನ್ನ ಆಡಿಕೊಳ್ಬೇಡಿ ಪ್ಲೀಸ್. ಇಲ್ಲ DSS ಏನಾಯಿತು? ಹಾಯ್ MD ಅಂತ DSS ಹೇಳ್ತಿದ್ದಾರೆ. ಪಿನ್ ಐಡಿಗೆ ಎಷ್ಟು ಸರ್ತಿ ಕನೆಕ್ಟ್ ಆಗಲಿ ನಾನು? ಕನೆಕ್ಟ್ ಆಗಿದ್ದೀರಾ? ಹಾಗಾದರೆ ಉಲ್ಲೆ ಮಗ ರಂಜಿತ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. DSS ನಗ್ತಾ ಇದ್ದಾರೆ. ದಿಯಾ ಅಮ್ಮ ಅಂತ ಮನು ಅವರು. MD ಅಂತ DSS ಹೇಳ್ತಿದ್ದಾರೆ. ರವಿ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ಮನು ಅವರು. ಅಮ್ಮೆರೆ ಓ ಅಮ್ಮೆರೆ ಉಲ್ಲರ್ ಅಂತ ಉಮೇಶ್ ಅಣ್ಣ. ದಿಯಾ ಯಾಕೆ ನಾವು ತುಳುನಾಡಿನವರು ಯಾರಿಗೂ ಕೀಳಾಗಿ ನೋಡಲ್ಲ ಅಂತ ರಂಜಿತಣ್ಣ. ಸಪೋರ್ಟ್ ಅಂತ ರವೀಂದ್ರಣ್ಣ. DSS ನಗ್ತಾ ಇದ್ದಾರೆ. ಏನಾಯ್ತು? ಉಲ್ಲೆ ಮಗ ಉಮೇಶ ದಾದ ಪನ್ಲ ಮಗ ಅಂತ. ಪನ್ಲೆ ಮಗನಾ? ಓಕೆ. ಮತ್ತೆ ನಿಮ್ಮ ಭಾಷೆ ನನಗೆ ಅರ್ಥ ಆಗುತ್ತಿಲ್ಲ. ಹೌದಾ ಸಿಸ್? ನಮ್ಮದು ತುಳು ಭಾಷೆ ಸಿಸ್. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಬಟ್ರೆ ಇರೆಗ್ ಹಿಂಗೊಲ್ದ ಇಂಜೆಕ್ಷನ್ ಕೊರ್ತುಜಿ ತೋಜುಣ ಅಂತ ರಂಜಿತಣ್ಣ. ಇವರು ಸೌಮ್ಯ ಸಿಸ್ ಇದ್ದೀರಾ? ರವೀಂದ್ರಣ್ಣ ಥ್ಯಾಂಕ್ ಯು. ಹಾಯ್ ಅಂತ DSS ಹೇಳ್ತಿದ್ದಾರೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ನಮನ ಅಮ್ಮ ನಿಮಗೆ ಅವರು ಏನು ಹೇಳಲಿಲ್ಲ ಆಯಿತಾ? ನನಗೆ ಬರುತ್ತೆ ತುಳು ಭಾಷೆ ಅಂತ ಮನು ಅವರು ಹೇಳ್ತಾ ಇದ್ದಾರೆ. ಎನ್ನ ಲೆಕ್ಕ ಹಾಡಿನ ಅಮ್ಮೆರು ಮಿತ್ತು ಪೋತರು ಬಂತು ಅಂದೆ ಉಮೇಶ್ ಅಣ್ಣ. ದಾದ ಬಾಲ ರಂಜಿತ್ ಅಂಜಪುರ ಪನ್ನರಗ ಬಲ್ಲಿ ಮಗ ಅಂತ ಕೃಷ್ಣಣ್ಣ. DSS ನಗ್ತಾ ಇದ್ದಾರೆ. ಅಕ್ಕ ಯಾನ್ ಅದೇ ಅಕ್ಕ ತಪ್ಪು ಮಾಡ್ತೆ. ದಾದಾ ಅಣ್ಣ ಸೌಮ್ಯ ಸಿಸ್ ದಾದಾ ಅಣ್ಣ ಪನ್ಲೆ. ಕೃಷ್ಣಣ್ಣ ನಗ್ತಾ ಇದ್ದಾರೆ. ದಾದಾ ಅಣ್ಣ ಸಿಸ್ ಪನ್ಲೆ. ಸಿ ಅಂತ ಹೇಳ್ತಿದ್ದಾರೆ DSS. ಸೂಪರ್ ಅಂತ ಹೇಳ್ತಿದ್ದಾರೆ DSS. ಅದು ಸೂಪರಾ? ಅದು ಸಿ ಆಯ್ತು. ಸೂಪರ್, ಥ್ಯಾಂಕ್ ಯು ಸಿಸ್.
ವನಸಾಂಡ ಮುತ್ತು ವನಸಾಂಡಿಯೇ ಮನು ಮಧ್ಯಾಹ್ನ ಆತನು ವನಸ್ಸು ಎಂಕ್ ಬಸಳ ಕಜ್ಜಿಪ್ಪಿಸ್ತಾಳೆ. ಪ್ಲೀಸ್ ಜನರೇ ಬನ್ನಿ, ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ಮನು ನಗ್ತಾ ಇದ್ದಾರೆ. ಏನಾಯ್ತು ಮನು? ಸೌಮ್ಯ ಸಿಸ್ ದಾದಾಂಡ್ ಬಾಲ ಅಂತ ಕೃಷ್ಣಣ್ಣ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಭಾಗ್ಯ ಸಿಸ್ಟರ್, ನಿಮ್ಮ ಚಾನಲ್ಗೆ ನಾನು ಕನೆಕ್ಟ್ ಆಗಿ ಬರುತ್ತೇನೆ. ಪ್ಲೀಸ್ ಮರ್ಯಾದೆ ನನಗೆ ರಿಟರ್ನ್ ಮಾಡಿ. ರಿಟರ್ನ್ ಮಾಡ್ತೇನೆ ದಿಯಸಿಸ್, ನೀವು ಕಮೆಂಟ್ ಹಾಕಿ ಆಯಿತಾ? ಕಮೆಂಟ್ ಹಾಕಿ, ನಾನು ರಿಟರ್ನ್ ಮಾಡ್ತೇನೆ. ಸೂಪರ್ ಸೂಪರ್ ಅಂತ ಕೃಷ್ಣಣ್ಣ. ಬ್ಯಾಟ್ರಿ ಅಂತ ರಂಜಿತಣ್ಣ. ಮನು ಅವರು ನಗ್ತಾ ಇದ್ದಾರೆ. ಮನು ಯಾಕೆ ನಗ್ತಾ ಇದ್ದಾರೆ? ಗುದ್ದುತ್ತೇನೆ ನೋಡಿ ನಿಮ್ಮ ಮಂಡಿ. ಈಗ ಲೈಕ್ ಕೊಟ್ರು ನೀವು? ಮರ್ಯಾದೆ ನನಗೆ ರಿಟರ್ನ್ ಮಾಡಿ ಪ್ಲೀಸ್. ಅಂದರೆ ಮರ್ಯಾದೆನಾ? ಸಾರಿ, ಮರ್ಯಾದೆ. ಓಕೆ ಸಿಸ್, ಓಕೆ, ರಿಟರ್ನ್ ಮಾಡ್ತೇನೆ ಆಯಿತಾ. ಬ್ಯಾಟ್ರಿ ಖಾಲಿ ಆತನೇ ಬ್ಯಾಟ್ರಿ ಅಂತ ರಂಜಿತಣ್ಣ. ಅಮ್ಮೇರ್ ಮೂರು ಚಂಡಮಾರುತ ಗಾಳಿ ಶುರು ಆತನಂತ ಉಮೇಶ್ ಅಣ್ಣ. ಮರ್ಯಾದೆ ಅದು ಮರ್ಯಾದೆ ಆಗಿದೆ ಅಷ್ಟೇ. ಹೌದಾ? ನನಗೆ ಅರ್ಥ ಆಗಿಲ್ಲ, ಸಾರಿ ಆಯಿತಾ, ಬೇಜಾರು ಮಾಡ್ಕೊಳ್ಬೇಡಿ. ದಿಯಾ ಮಾಡು ಅಂತ ರಂಜಿತಣ್ಣ. ದಿಯಾ ಸಿಸ್, ನಾನು ಅರ್ಥ ಆಗಲಿಲ್ಲ ಅದು ಕಮೆಂಟ್. ಮನು ನಗ್ತಾ ಇದ್ದಾರೆ. ಸಾರಿ ಆಯಿತಾ. ಸರಿ ಅಂತಾಡ್ವೆ ಬೊಕ್ಕೆ ಎನ್ನ ಲೈವ್ ಬಲೆ ಮಾತಾಡಲ್ಲ ಅಂತ ಕೃಷ್ಣಣ್ಣ. ಓಕೆ ಕೃಷ್ಣಣ್ಣ, ಬೊಕ್ಕ ಬರ್ತವೆ. ಒಂದು ಅನೌನ್ಸ್ಮೆಂಟ್ ಕೊಡವ, ಅನೌನ್ಸ್ಮೆಂಟ್ ಕೊಡಿ. 7 ಗಂಟೆಗೆ, ಸಂಜೆ 6 ಗಂಟೆಗೆ ಕೃಷ್ಣಮೂರ್ತಿಯವರ ಎಂತ ಲೈವ್ ಇದೆ. ಅವರ ಲೈವ್ಗೆ ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ಸಂಜೆ 6 ಗಂಟೆಗೆ ಕೃಷ್ಣಮೂರ್ತಿಯವರ ಲೈವ್ ಇದೆ. ಅವರ ಲೈವ್ಗೆ ಹೋಗಿ ಸಪೋರ್ಟ್ ಮಾಡಿ ಆಯಿತಾ. ದಿಯಸಿಸ್ ಥ್ಯಾಂಕ್ ಯು, ಹಾರ್ಟ್ ಕೊಡ್ತಿದ್ದೀರಾ, ಥ್ಯಾಂಕ್ ಯು ಅಂತ. 6 ಗಂಟೆಗೆ, ಹೌದಾ? ಓಕೆ ಆಮೇಲೆ ಬಾಯಿ ಅಂತ ಉಮೇಶ್ ಅಣ್ಣ. ಭಾಗ್ಯ ಸಿಸ್ಟರ್, ನಿಮ್ಮ ಚಾನಲ್ಗೆ ನಾನು ಕನೆಕ್ಟ್ ಆಗಿದೆ ನೋಡಿ. ಓಕೆ ಸಿಸ್. ದಿಯ ಜಲೆ ಮೆನುಚಲೆ ಈ ರಂಜಿತಣ್ಣ ಗುದ್ದುತ್ತೆ ಅಕ್ಕ ಅಂತ ಸೌಮ್ಯ ಸಿಸ್. ದಿಯ ಸಿಸ್ ಎಂತ ಮೇಲೆ ನೋಡುದು? ಏನಾಯ್ತು? ಕೇಳ್ತಿಲ್ವಾ? ಕೇಳ್ತಾ ಇಲ್ವಾ ನಾನು ಮಾತಾಡೋದು? ಹೇಳಿ ಜನರೇ. ಸೌಮ್ಯ ಎಂಕ ಕನೆಕ್ಟ್ ಆಲೆ ಮರೆ ಅಂತ ಉಮೇಶ್ ಅಣ್ಣ. ಸೌಮ್ಯ ಪ್ಲೀಸ್ ರಿಟರ್ನ್ ಮಾಡುತ್ತೇನೆ, ಕನೆಕ್ಟ್ ಆಗಿ ಅಂತ ದಿಯ ಸಿಸ್. ಸೌಮ್ಯ ಸಿಸ್, ಈ ರಕಲ್ನ ಚಾನಲ್ಗೆ ಕನೆಕ್ಟ್ ಆಲೆ ಅక్కడ ರಿಟರ್ನ್ ಮಾಡ್ತೀರಾ ಬೇರೆಗ? ಸೂಪರ್ ಸೂಪರ್ ಅಂತ ದಿಯ ಸಿಸ್. ಸಪೋರ್ಟ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಆಯಿತು ಅಣ್ಣ ಅಂತ ಹೇಳ್ತಿದ್ದಾರೆ ಸೌಮ್ಯ ಸಿಸ್. ಲೈವಲ್ಲಿರುವ ಎಲ್ಲರೂ ನನಗೆ ಒಂದು ಸಬ್ ಕೊಡಿ ಅಂತ ಹೇಳ್ತಿದ್ದಾರೆ ಉಮೇಶ್ ಅಣ್ಣ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ. ದಾದ ಬ್ರಹ್ಮ ಕಲಶ ಉಂಡ ಆಚೆ ಇಜ್ಜಿ ಅನೌನ್ಸ್ ಮಾಡ್ತಾನೆ ಕೃಷ್ಣಣ್ಣ. ಜನ ಬರಡತ್ತೆ. ಸೂಪರ್ ಅಂತ ದಿಯ ಸಿಸ್. ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬನ್ನಿ ಜನರ ಅಂತ ರವೀಂದ್ರಣ್ಣ. ಯಾವಾಗ ಅಕ್ಕ? ಎಂತ ಸಿಸ್? ಸೌಮ್ಯ ಸಿಸ್ ದಾದೆ ಪನ್ಲೆ 5 ಗಂಟೆಗೆ ಮೇರ್ನ ಕೃಷ್ಣಣ್ಣ ಲೈವ್ ಉಂಡು ಗ್ಯಾತಿ. 5 ಗಂಟೆಗೆ ಆ ಲೈವ್ ಉಡಿ ಅನ್ನಕ್ಲೆ ಪೂರ ತಿಕ್ಕುವ ಬೊಕ್ಕ. ಸೂಪರ್ ಅಂತ ದಿಯ ಸಿಸ್.
ಒಲ್ಲರ ಉಲ್ಲರ ಹೋಯರ ಪಾತಿರ್ಲಿ ಓಯ್ ಹಾಯ್ ಅಂತ ಹೇಳ್ತಿದ್ದಾರೆ ಬಿ ಎಸ್ ಎಸ್. ಹಾಯ್ ಹಾಯ್. ಸುರುಕು ಎನ್ನ ಲೈವ್ಗೂ ಪ್ರವೇಶ ಮಲ್ಪಲೆ ಸೌಮ್ಯಸಿದ್ದಾವೆ ಅಂತ ಕೃಷ್ಣಣ್ಣ ಉಲ್ಲೆ ಬಂದಿದ್ದೇವೆ ಬಕ ಕಮೆಂಟ್ ಪಾಡ್ರನಿಗಳಿದ್ದಾನೆ. ಹಾಯ್ ಹಾಯ್ ಅಂತ ರವೀಂದ್ರಣ್ಣ. ಕುಂಟಿ ಬಾಯ್ ಅಂತ ಹೇಳ್ತಿದ್ದಾರೆ ಕೃಷ್ಣಣ್ಣ. ಬಾಯ್ ಕೃಷ್ಣಣ್ಣ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಲೈವ್ಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು. ಮತ್ತೆ ನಿಮ್ಮ ಲೈವಲ್ಲಿ ಸಿಗ್ತೇನೆ ಕೃಷ್ಣಣ್ಣ. ರವೀಂದ್ರಣ್ಣ ನಗ್ತಾ ಇದ್ದಾರೆ. ಪ್ಲೀಸ್ ಗೈಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಅಕ್ಕ ಯಾನ್ ಕೊಡ್ತಾರೆ ಈಗ ಅಂದ. ಓಕೆ ಸಿಸ್ ಏರೆಗ್ ಮೆರೆಗ ಏರೆಗ್ ದಿಯಸಿಸ್ಗ ದಿಯಸಿಸ್ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗಿದ್ದಾರಂತೆ ಸೌಮ್ಯ ಸಿಸ್, ಆಯಿತಾ? ಏರೆಗೆ ಬನ್ನಿ ಉಮೇಶ ಅಣ್ಣಗ ಏರೆಗಿಂದ ಆರೆ ಪನೋಡಿ ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರಂತ ರವೀಂದ್ರಣ್ಣ. ಏರೆಗೆ ಸೌಮ್ಯ ಅಂತ ಉಮೇಶ ಅಣ್ಣ ಇರೇಗ ಅಂದು ಇರೇಗಿದ್ದಿಂದ ದಿಯಸಿಸ್ತದೆ. ಒಂಜಿ ಕಮೆಂಟ್ ಮಾಡ್ದು ಬಿಡ್ಲೆ ಅವೇಸಿಸ್ ಗೊತ್ತಾಪುಂಡಕ್ಲೆ. ಮಗ ಉಮೇಶ ಮಗ ರಂಜಿತ್ ಬಲೆ ಬೊಕ್ಕ ಅಂತ ಕೃಷ್ಣಣ್ಣ. ಎಂಕ್ಲ ಒಂಜಿ ಕೊರ್ಲೆ ಮರ ಎಂಚಿನ ಚಾಕ್ಲೇಟಾ ಆ ಮೇರೆಗೆ ರವೀಂದ್ರಣ್ಣನ ಚಾನಲ್ ಕನೆಕ್ಟ್ ಆಗ ರವೀಂದ್ರಣ್ಣನ ಚಾನಲ್ಗೆ ಕನೆಕ್ಟ್ ಆಗಿ ಬರ್ತೆ ಮೇರೆ ರವಿ ಅಣ್ಣಗ ಅಣ್ಣ ರವಿ ಅಣ್ಣಗ ಕೊರಿಯ ರವೀಂದ್ರಣ್ಣ ತೂಲೆ ಇರ್ನ ಚಾನಲ್ ಕನೆಕ್ಟ್ ಆಯರ್ಗೆ ಇರ್ ರಿಟರ್ನ್ ಮಾಡ್ಲವೆ ಎಂಕ್ ಕೊರ್ಲೆ ಒಂದು ಸೌಮ್ಯ ಅಂತ ಉಮೇಶ್ ಅಣ್ಣ. ಉಮೇಶ್ ಅಣ್ಣನ ಚಾನಲ್ಗೆ ಕನೆಕ್ಟ್ ಆಗಿ ಸಿಸ್, ಹಾಗೆ ಅವ್ರು ರಿಟರ್ನ್ ಮಾಡ್ತಾರೆ, ಆಯ್ತಾ ನಿಮಗೆ? ಕೃಷ್ಣಣ್ಣ ಹಾಯ್ ಅಂತ ಹೇಳ್ತಿದ್ದಾರೆ. ಹಾಯ್ ಹಾಯ್. ಹಾಂ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಇತ್ತ ಖುಷಿ ಅಣ್ಣ. ಬಾಯ್ ಆಲ್ ಅಂತ ಕೃಷ್ಣಣ್ಣ. ರವೀಂದ್ರಣ್ಣಗ ಕೊರ್ಲೆ ಮಂಡೆ ರವಿ ಅಣ್ಣ ನೋಡಿ ಅವರಿಗೆ ಸಪೋರ್ಟ್ ಮಾಡಿ, ಆಯ್ತಾ? ಲೈವ್ ಮಾಡ್ತೀರಾ ಸೌಮ್ಯ ಸಿಸ್? ಉಮೇಶರೇ ಅಂತ ನಗ್ತಿದ್ದಾರೆ ರವೀಂದ್ರಣ್ಣ. ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರಂತ ಹೇಳ್ತಿದ್ದಾರೆ. ಲೈಕ್ ಕೊಡಿ ಗೈಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ. ಸೌಮ್ಯ ಸಿಸ್ ಹಾಯ್ ಅಂತ ಹೇಳ್ತಿದ್ದಾರೆ. ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಅಕ್ಕ ರವಿ ಅಣ್ಣಗ ಪಂಡ ರವೀಂದ್ರಣ್ಣ. ಓ ರವೀಂದ್ರಣ್ಣ ಇರೇ ಕೆವಿಗೆ ಎಂಡತ್ತೆ ಅಲ್ಲ ರೆಕರ್ನಿಂಜ ಪನೊಂದುಲ್ಲೆ ತುಲೆ ಸೌಮ್ಯ ಸಿಸ್ನ ಚಾನಲ್ ಕನೆಕ್ಟ್ ಆಪೆಂದು ಪನ್ಲೆ. ಮನೆ ಕೆಲಸ ಆಯ್ತು ಸಿಸ್. ಯಾರ್ದು ರಂಜಿತಣ್ಣ? ನೀವು ಹೆಸರು ಹೇಳಿ ಆಯ್ತಾ, ಅಲ್ಲಿ ಗೊತ್ತಾಗ್ತಿಲ್ಲ ನೀವು ಯಾರ ಹತ್ರ ಮಾತಾಡ್ತಿದ್ದೀರಾ ಅಂತ ಸ್ವಲ್ಪ ಡೌಟ್ ಆಗ್ತಿತ್ತು. ನಂದಾಗಿಲ್ಲ, ನಾನು ಇನ್ನು ಮನೆಗೆ ಹೋಗ್ಬೇಕಷ್ಟೆ. 5:15 ಹೊರಡ್ತೇನೆ. ಯಾನ್ ಲೈವ್ ಮಲ್ಪ ಮಧ್ಯಾಹ್ನ 3 ಗಂಟೆಗೆ ಅಂತ ಉಮೇಶ್ ಅಣ್ಣ ನೋಡಿ. ಉಮೇಶ್ ಅಣ್ಣನ ಲೈವ್ 3 ಗಂಟೆಗೆ ಇರುತ್ತೆ ಗೈಸ್. ಅವರ ಲೈವ್ಗೂ ಸಪೋರ್ಟ್ ಮಾಡಿ, ಆಯಿತಾ? ಮುದ್ದು ನಿಮ್ಮದ, ನಂದು ಇಲ್ಲ ರಂಜಿತಣ್ಣ. ನಾನು ಇನ್ನು 5:15 ಹೊರಡಬೇಕಷ್ಟೆ.
ಹಾಂ ಥ್ಯಾಂಕ್ ಯು ಅಂತ ರವೀಂದ್ರಣ್ಣ. ಥ್ಯಾಂಕ್ ಯು ಅತ್ತಿ ಪನ್లేదు ರಿಟರ್ನ್ ಮಲ್ಪು ಪನ್లేదు ವಾಸಿಜ್ಜಿ ಅಮ್ಮನ ವಾಸಿಜ್ಜಿ ಗುದ್ದುಡಿರು. ಲೈಕ್ ಕೊಡಿ ಫ್ರೆಂಡ್ಸ್, ಹಾಗೆ ಕಮೆಂಟ್ ಮಾಡಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ. ಬನ್ನಿ ಬನ್ನಿ ಮಾನವರೇ, ಲೈವ್ಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಅಂತೇಳಿ. ಮಾನವರೇ ಅಕ್ಕ ಅಕ್ಕ ಪಾಪ ಅಣ್ಣ ರವೀಂದ್ರಣ್ಣ ಪಾಪನಾ? ಓಕೆ ಓಕೆ. ರಂಜಿತ್ ಅಣ್ಣನ ಹಾಕ್ತಾ ಇದ್ದಾರೆ. ಸೌಮ್ಯ ಹೆಂಗೆ ಗೊಂಜಿ ಕೊರ್ಲೆ ಸೌಮ್ಯ ಸಿಕ್ಸ್ ಅಲ್ಲೇ ಉಮೇಶ್ ಅಣ್ಣ ಗೊಂಜಿ ಕೊರೊಡ್ದು ಕೊರ್ಲೆ ಮುದ್ದು ಸದ್ದು ರದ್ದು ಪೆದ್ದು ಕದ್ದು ಅಂತ ಹೇಳ್ತಿದ್ದಾರೆ ರಂಜಿತ್ ಅಣ್ಣ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ತಂಗಾಳಿಯಲ್ಲಿ ರವೀಂದ್ರಣ್ಣ ಅವನ ಪದ್ಯ ಉಂಡತೆ. ತಂಗಾಳಿಯಲ್ಲಿ ನಾನು ಸೇರಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಬನ್ನಿ ಜನರು ಅಂತ ಹೇಳ್ತಿದ್ದಾರೆ. ಲೈಕ್ ಕೊಟ್ಟವರು ಕಮೆಂಟ್ ಹಾಕಿ ಗೈಸ್. ಸೌಮ್ಯ ಇಂಕು ಒಂಜಿ ಕೊರ್ಲೆ ಆನಿ ತೆರ್ಗುಡ ಬಿರಿಯಾನಿ ಮಾಡ್ಕೊರ್. ತಂಗಾಳಿಯಲ್ಲಿ ನಾನು ತೇಲಿ ಹೋದೆ. ಅದೇ ಅದೇ ಅಲ್ವಾ? ಕರೆಕ್ಟ್ ಅದೇ. ಅದು ಇನಿ ಅತ್ತೆ ಎಲ್ಲೇನಾ? ಓಕೆ ಇನಿಯ ಏನ ಕೆವಿಗೆ ನಾನು ಇನಿಯ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಈ ಇನಿಯ ಇಜ್ಜಿ ಎಲ್ಲ ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು. ಇನಿಯ ಅತ್ತು ಎಲ್ಲ ಅಯ್ಯೋ ಅಣ್ಣ ಯಾನಿ ಏಪನೆ ಕೊಡ್ತೆ ಅಣ್ಣ ಹೊರ ತೂಲೆ ಅಂತ ಸೌಮ್ಯ ಅಂದು ಫಸ್ಟ್ ನಿಕ್ಲ ತೂಲೆ ಚೆಕ್ ಮಾಡ್ಲು ಬೊಕ್ಕ ಎಂಕೊಂಜಿ ಕೊರ್ಲೆ ಮನ್ನಿ ಆರು ಏಪನೆ ಸಬ್ ಮಲ್ದೇರಿಗೆ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ.
ಪ್ಲೀಸ್ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಸಪೋರ್ಟ್ ಅಂತ ಹೇಳ್ತಿದ್ದಾರೆ. ಹೈಡ್ನಲ್ಲಿ ಇರಬೇಡಿ ಅಂತ ಹೇಳ್ತಿದ್ದಾರೆ. అన్న ఫస్ట్కి చెప్పమనుకోడు అన్న బొక్క పనుడావి నెనెప్పు అన్న ఇరేగంట సౌమ్యసిస్సు ಅಂದಪ್ಪನಂದಿರ್ಲೇರ್ ರವೀಂದ್ರಣ್ಣ. ಅದೇ ಸತ್ಯ, ಅದೇ ನಿತ್ಯ. ಗುಡ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ರವೀಂದ್ರಣ್ಣ. ಸೌಮ್ಯ ಸಿಸ್ ಥ್ಯಾಂಕ್ ಯು. ಮಹೇಶಣ್ಣ ಹಾಯ್ ಹಾಯ್.
ಸೂಪರ್ ಸೂಪರ್ ಅಂತ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. అవి నిర్ణి అత్త అన్న పన్ని అవి సౌమ్య ರವೀಂದ್ರಣ್ಣ ತುಲೇರೆ ನೆರ್ನೆ ಅತ್ತಗ್ಯಾರ ಪನ್ನಿಗೆ ನೆರ್ನೆಲ್ಲ ಮಲ್ಲ ಇಜ್ಜಿ ಸೌಮ್ಯ ಒಂತೆ ನೆರ್ಲೆ ತೊಂದರೆ ಇಜ್ಜಿ. ಸಂಗೀತಕ್ಕ ಹಾಯ್ ಹಾಯ್ ಎಂಚೊಲ್ಲರು ಭಾರಿ ಅಪರೂಪ ಎಂಚೊಲ್ಲರಿಗೆ ಸುದ್ದಿಜ್ಜಿರ್ನ ಲೈಕ್ ಡನ್ ಥ್ಯಾಂಕ್ ಯು. ಚಾ ಪರಿಹಾರ ಬರ್ಸೋಂಡಿ ಯಾನು ಹುಷಾರಿಲ್ಲ ಈರೆಂಚಲ್ಲರಿ ಯಾನು ಹುಷಾರಿಲ್ಲ ಆಂಡೆ ಬೈಯದ ಅಡಿಗೆ ರಾಜೆ ಕಜಿತ್ ಮಾಡ್ತಾರೆ. ಇದು ವೆಜ್ ಅದಕ್ಕೆ ಕೊಡು ಡೌಟಿಂಗ್ ಕತೆ ಸರಿ ಅಣ್ಣ ಪನ್ನೊಂದಿಲ್ಲ ಸೌಮ್ಯ ಚಾಪರಿಯ ಬರ್ಸ ಮುಗ್ಗಲುಂಡು ಮೂರು ಬರ್ಸ ಬರೋಂದಿವಿ ಜೋರು ಬರ್ಸ. ಇನಿ ವೆಜ್ ಅತ್ತು ಕೋಡೆ ವೆಜ್ ಅಂದೆ ಇನಿ ಏನು ಮೀನ ಕೋರಿಯ ಸಂಗೀತ ಹಾಯ್ ಪನ್ನೊಂದಿಲ್ಲ ರವೀಂದ್ರಣ್ಣ ಸಪೋರ್ಟ್ ಥ್ಯಾಂಕ್ ಯು. ಇನಿ ಫಿಶ್ ಫ್ರೈ ದಾಲ್ ರೈಸ್ ಓ ದೇವರೇ. ಲೈಕ್ ಕೊಡಿ ಕಮೆಂಟ್ ಮಾಡಿ ಬನ್ನಿ ಜನರಂತ ರವೀಂದ್ರಣ್ಣ. ಹಾಯ್ ರವೀಂದ್ರ ಬ್ರೋ ಅಂತ ಸಂಗೀತ ಅಕ್ಕ. ಮಹೇಶನ್ನು ಓಲ್ ನಾಪತ್ತೆ ಹೇಳಿ ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರಂತ ಇಟ್ಟಿದ್ದಾರೆ. ಯಾನು ಕೂಡ ಬರ್ತೇವೆ ಬಲೆ ಬಲೆ ಶಾಂತಕ್ಕ ಇರ್ಲೆ ತುಂಬತ್ತಾರ ಇರಗದಾಗೆ ಎಂಕು ಬಸಳೆ ಬಸಳೆ ಉಂಡದೆ ಬಸಳೆ ಕೊಯ್ ಜನರೇ ಬನ್ನಿ ಅಂತ ಹೇಳ್ತಿದ್ದಾರೆ. ಹಾಯ್ ಶಾಂತ ಸಿಸ್ ಅಂತ ಸಂಗೀತಕ್ಕ ಸಪೋರ್ಟ್ ಥ್ಯಾಂಕ್ ಯು. ಇಜ್ಜಕ್ಕ ಯಾನು ಮಲ್ಲಕ್ಳಿಗೆ ನೆರ್ಪುಜ ಅಂದೆ ಓಕೆ. ಹಾಯ್ ದುರ್ಗ ಸಿಸ್ ಅಂತ ಶಾಂತಕ್ಕ ಶಾಂತ ಸಿಸ್ ಚಾ ಪರಿಹಾರ ಅಂತ ಸಂಗೀತಕ್ಕ ಓಲ್ಲರ್ ದುರ್ಗ ಸಿಸ್ ಅಂತ ಶಾಂತಕ್ಕ. ಯಾರನ್ನ ಲೈವ್ಲ ಇಜ್ಜಿ ಸುದ್ದಿಲ ಇಜ್ಜಿ ಯಾನು ಊರು ಬೈದೆ ಕೋಡೆ ಅಂತ ಇರ್ ದೂರ ಬೋದಿತ್ತಾರಿ ಸಂಗೀತ ಸಿಸ್ ಊರಿಗೆ ಬರ್ತಾರೆ ಅಂತ ರಂಜಿತಣ್ಣ. ರಂಜಿತ್ ಬ್ರೋ ಬತ್ತೆ ಊರಿಗೂ ಜೋಕುಲ್ ಪೋಯರೆ ಸ್ಕೂಲ್ಗೂ. ಯಾನ್ ಗುಜರಾತ್ ಓದಿತ್ತೆ ಅಂದೆ ಏಪ ಇನಿ ಬರ್ತ ನೀರು ದಾದೆ ಚಾಕ್ಲೇಟ್ ಮಿನಿಕ್ ಅಂತಾರೆ ಇಂಗ್ಲಿ ಚಾಕ್ಲೇಟ್ ಅಂತಾರೆ ಬಿಸ್ಕಿಟ್ ಚಾಕ್ಲೇಟ್ ರಂಜಿತಣ್ಣಕ್ಕೂ ರೊಚ್ಚಾವೆ ಮೇರೆಗೆ ಶಾಂತಕ್ಕಗೆ ಒಂದು ಪ್ಯಾಕೆಟ್ ಕೊಡ್ಲಿ. ಜೋಕುಲು ಸ್ಕೂಲ್ಗೆ ಹೋದು ಬರ್ತೀರಿ ಪನ್ನೊಂದಿಲ್ಲ ಸಂಗೀತಕ್ಕ.
ಜಿ ಮ್ಯಾಂಗೋ ಕಂದೆ ಮಿಕ್ಸರ್ ಕಂದೆ ಅಂದೆ ಮ್ಯಾಂಗೋ ಬರ್ಚಿ ಮಿಕ್ಸರ್ ಶಾಂತಕ್ಕ ದೂರ ಬಯ್ಯರ ಅಲ್ಲ ಮಿಕ್ಸರ್ ಉಂಡಿಗೆ ಉಕ್ಕುಂಡಿಗೆ ಗೋಡ ಹೈಡ್ನಲ್ಲಿ ಇರಬೇಡಿ ಬನ್ನಿ ಜನರು ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಯಾನು ಅರಲ್ದಿತ್ತೆ ಇತ್ತೆ ಬಾಡೊಂದು ಬತ್ತೆ ಅಂದೆ ಸಂಗೀತ ಅವು ಎಂಚಯ್ಯೆ ಅವು ಎಂಚಯ್ಯರು ಬಾಡಿನಿ ಅಕ್ಕ ಲೈವ್ ಎಂಚ ಮಲ್ಪುನ ಅಕ್ಕ ಇರಿಗೆ ಏನು ಎಂಚ ಬನೋಡು ಏನು ಇರಿಗೆ ಬೊಕ್ಕ ಬನೋಡ ಇರೆ ಹೆಂಗೆ ಕಮೆಂಟ್ ಪಾಡ್ಲ ನಾಲ್ಪ ಬಂತೇರಿ ಸೂಪರ್ ಅಂತ ಸಂಗೀತಕ್ಕ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಶಾಂತ ಸಿಸ್ ಪೋಯರು ಆರು ದೂರ ಪೋಯರು ಆರು ಶಾಂತಕ್ಕ ಜೆತ್ತರ ಅಂದು ಕೂಡ ಪೋದು ರಂಜಿತ್ ಓಡಿಪೋಯಾರು. ರಂಜಿತ್ ಅಣ್ಣ ಉಲ್ಲಾರ ಇತನ ಕಮೆಂಟ್ ಪಡ್ಲಿ ಹೈಡ್ ಇರ್ಬೋದು ಕುದುಂಡು ಕುತ್ಕಲೆ ಒಳ್ಳೆ ಬನಂದಿಲ್ಲ ಶಾಂತ ಕಲೆ ಹೈಡ್ ಇತ್ತೀರ್ ಉದ್ದಡ್ ಮುಕ್ಲೆ ಕೂಡ ಲೈಕ್ ಕೊಡಿ ಫ್ರೆಂಡ್ಸ್, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಎಂಕಲ ನಿದ್ದೆ ಬರ್ಕೊಂಡು ಈ ನೀರೇನ ಲೈವ್ ತೂಕನ್ ತಿಕ್ಕೊಂಡು ಎಂಕ ಅಂದೆ ಸಂಗೀತಕ್ಕ ಇದು ನಿದ್ರೆ ಹಾಕೊಂಡೆ ಈಗ ಹೊರ ಯಾನ್ಲ ಅಂಚೆನೆ ಮಲ್ಕೊಂಡು ಅಂದೆ ಶಾಂತಕ್ಕ ಹೊರ ಸೂಪರ್ ಅಂತ ರವೀಂದ್ರಣ್ಣ. ಶಾಂತ ಸಿಸ್ ಸೆಲ್ಫಿ ದಾದ ಅಂತ ಆರು ಹೈಡ್ ಇತ್ತೇರಿಗೆ ವಿಷಯ ಆಚೆ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೈಸ್, ಲೈಕ್ ಕೊಡಿ. 5:00 ನನ್ನ ಲೈವ್ ಎಂಡ್ ಆಗುತ್ತೆ, ಅದಕ್ಕಿಂತ ಮೊದಲು ಲೈಕ್ ಕೊಡಿ ಗೈಸ್. ಮಿತ್ತಿತ್ತೆ ದುರ್ಗ ಸಿಸ್ ಅಂತ ಶಾಂತಕ್ಕ ಗೊತ್ತಾಣ ಇಂಕ ಹೈಡ್ ಇತ್ತಾರೆ ಹುಡೋರಿಲ್ಲ ಒಳ್ಳೆರು ರಂಜಿತ್ ಅಣ್ಣಲ್ಲಿ ಒಳ್ಳೆರು ಅಲ್ಪನೆ ಅಂಚನ ಶಾಂತ ಸಿಸ್ ಅಂತ ಸಂಗೀತಕ್ಕ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಮಾತಿರ್ಲ ಮಿತ್ತು ಉಂತ್ವೀರ ಐಕಿ ಯಾನ್ಲತ್ತು ಇಂದಾದ ಅಂದೆ ಮುಗಲ್ ಪಾಡ್ದಂಡು ಬರ್ಸ ಬರ್ಪುಂಡು ಜಪ್ಪುಗ ಬಂದು ಹಾಪುಂಡು ಅಂದೆ ಜಪ್ಲೆ ನನ್ನ ಒಂತೆ ಬತ್ತು ಜಪ್ಲೆ ನನಂಜಿ ರಡ್ಡು ಲೈಕ್ ಕೊರಿ ಎರಡ ನಮ್ಮ ಇಸ್ಕೇಪ್ ಈರು ಓಲ್ಲರ್ ದುರ್ಗ ಸಿಸ್ ಅಂತ ಶಾಂತಕ್ಕ. ಲೈಕ್ ಕೊಡಿ ಫ್ರೆಂಡ್ಸ್, ಕಮೆಂಟ್ ಹಾಕಿ, ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಅಂದೆ ದುರ್ಗ ಸಿಸ್ ಅಂತ ಶಾಂತಕ್ಕ. ಅಂದಿಗೆ ಯಾರಿಗ್ಲ ನಿದ್ರೆ ಹಾರ್ಪುಂಗೆ ಬರ್ಸು ಯಾನು ಸುರತ್ ಕಳ್ದುಲ್ಲ ಶಾಂತ ಸಿಸ್ ಕೋಡೆ ಬನ್ನಾಗ ರಾತ್ರಿ 9 ಗಂಟೆ ಅಂದೆ. ಲೈಕ್ ಕೊಡಿ, ಕಮೆಂಟ್ ಮಾಡಿ ಜನರಂತ ರವೀಂದ್ರಣ್ಣ. ಅಂದೆ ದುರ್ಗ ಸಿಸ್ ಜಾಲಿ ಯಾಕೇನೊಂದಿಲ್ಲ ಶಾಂತಕ್ಕ.
ಸಪೋರ್ಟ್ ಥ್ಯಾಂಕ್ ಯು ರವೀಂದ್ರಣ್ಣ. ಕುಕ್ಕು ಮುಗ್ಗಿಂಡ ದುರ್ಗ ಸಿಸ್ಸಲ್ಲ ಯಾರು ಕುಕ್ಕು ಅಂದಿರಿಗೆ. ಉಮೇಶ್ ಅಣ್ಣ ಬಲೆ ಕೂಡ ಲೈಕ್ ಕೊಡಿ ಅಂತ ಶಾಂತಕ್ಕ ಸೂಪರ್ ಅಂತ ಹೇಳ್ತಿದ್ದಾರೆ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೈಸ್, ಲೈಕ್ ಆಗುತ್ತೆ. ನೆಟ್ ಡಮಾರ್ ಅಂತ ಉಮೇಶ್ ಅಣ್ಣ. ಸ್ಕೂಲ್ ಸ್ಟಾರ್ಟ್ ಆತೆ ಇನಿ ಕಾಂಡೆ 4 ರೆಕ್ಕಲಾಕದೆ ಇತ್ತೆ ಅಡೆಗೆ ಜಪ್ಪುನ ಇರು ಜಪ್ಪಲೆ ಸಂಗೀತಕ್ಕ ನಿದ್ರೆ ಹರ್ಕೊಂಡ ಒಂದು ಜಪ್ಪಲೆ ದುರ್ಗ ಸಿಸ್ ಅಂತ ಶಾಂತಕ್ಕ. ಅವು ಕೋಡೆ ನಿದ್ರೆ ಕಜ್ಜಿಡ್ತಾರತ್ತ ರೆಸ್ಟ್ ಮಾಡ್ಪ್ಲೆ ಸರಿಯಾಪ ದೆಪ್ಪಡ ಪಿರಲ್ಲ ಆಯ್ತು ದೆತ್ತರಡ ಕೈಕು ಗುದ್ದು ಉಮೇಶ್ ಅಣ್ಣ. ದುರ್ಗಕ್ಕ ನಮಸ್ತೆ ಅಂತ ಹೇಳ್ತಿದ್ದಾರೆ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೈಸ್. ಎಲ್ಲ ಕಾಂಡೆ ಲಕ್ಕ ದುರ್ಗ ಅಯ್ಯ ದೇವರೇನ ಯಾನ್ ಅಂಚ ಹತ್ತು ಪನ್ನಿ ಯಾನ್ ಒಂತೆ ಬರ್ತು ಜಪ್ಪರ ನೀರು ಎಲ್ಲ ಕಾಂಡೆ ಲಕ್ಲೇವ ನನ್ನ ಗುಡ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ. ಯಾನ್ ನಲ್ಪ ಲೈಕ್ ಆವಡಿಂದ ಕಾಪು ಮಾರಿ ಎಲ್ಲ ಲೈಕ್ ಕೊರೊಂದಿಜ್ಜೆ ಲೈಕ್ ಕೊಡಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಕುಕ್ಕು ಉಂಡು ಸಿಸ್ ಬನ್ನಗೊಂತೆ ಕಂದ ಪನ್ನೊಂದುಲ್ಲೇರು. ಹಾಯ್ ಉಮೇಶ್ ಬ್ರೋ ಎಂಚೆಲ್ಲರಿಗೆ ಏನೊಂದಿಲ್ಲೇರು ಸಂಗೀತಕ್ಕ. ಉಂತಲೇ ಯಾನ್ ಚುರ್ಪಿದಾಡುವೆ ಎರಡ ಲೈಕ್ ಕೊರ್ಪರ ತುಪ್ಪವೆ ಲೈಕ್ ಕೊಡಿ ಬಿರೆಲ್ ದಾನೆ ಹೆಚ್ಚಿನ ಲೈಕ್ ಕೊಡಿ ಬಿರೆಲ್ ದಾನೆ ಕುರಿಂಡನಿಕ ಲೈಕ್ ಕೊಡಿ ಫ್ರೆಂಡ್ಸ್. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ. ಟೂ ಲೈಕ್ಸ್ ಅಷ್ಟೇ ಬಾಕಿ ಇರೋದು, ಬೇಗ ಲೈಕ್ ಕೊಡಿ. ಅಂದ ಶಾಂತ ಸಿಸ್ ಕೋಡೆ ಟ್ರೈನ್ಡ್ ಬನ್ನ ಮುಟ ನಿದ್ರೆನೆ ತಿನ್ಪಿನಿ ಜಪ್ಪುನು ಟ್ರೈನ್ ಎಡ್ಡ ಇತ್ತಣ ಅಂದೆ. ಹೈಡಲ್ಲಿರೋರು ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ದುರ್ಗ ಸಿಸ್ ಅಂತ ಹಾಕ್ತಿದ್ದಾರೆ. ಆಕ ಲೈಕ್ ಕೊರ್ಪು ಜರ ಅಂದು ಒಂಜಿ ರಡ್ ಲೈಕ್ ಕೊರದಾನೆ ಕುರೆಗಟ್ಟು ಸಂಗೀತಕ್ಕೆ ತಿಳ್ತೊಂದಿಲ್ಲ. ಸಂಗೀತ ಸಿಸ್ ಮತ್ತೆ ಎಷ್ಟು ದಿವಸ ಇದ್ರಿ ಗುಜರಾತ್ನಲ್ಲಿ ಅಂತ ರಂಜಿತಣ್ಣ. ಟೆಂಡೆ ಇತ್ತ ರಂಜಿತ್ ಬ್ರೋ ಅಂತ. ಹೇಗೆ ವೆದರ್ ಗುಜರಾತ್ ಇದ್ದು? ರಂಜಿತ್ ಬೊಕ್ಕ ರಜೆನ ಇನ್ನಿಗೇನೊಂದು ಸಂಗೀತಕ್ಕೆ ಲೈಕ್ ಕೊರಿಯರ ಪಂಡ ಮಾತ ಬಲಿಪವಾರಿ ಮತ್ತೆ ಅಂದೆ ಎಡ್ಡೆ ಹಾಪುಂಡೆ ಅಲ್ಪ ಸಂಗೀತವೇ ಅರಳುತ್ತಿದೆ ಅಂತ ರಂಜಿತ್ ಅಣ್ಣ. ಅವಳು ಮಸ್ತ್ ಸೆಕೆ ಏರೆಗಾವ್ ಮರ್ರೆ ಅಂತ ಸಂಗೀತಕ್ಕ. ಬಸವರಾಜ್ ಅವರೇ ಹಾಯ್ ಹೇಗಿದ್ದೀರಾ? ಲೈಕ್ ಕೊಡಿ ಆಯ್ತು ಬಸವರಾಜ್ ಅವರೇ. ಟೀ ಆಯ್ತಾ ನಿಮ್ಮದು? ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಹಾಯ್
ಏನಾನು ಓಲ್ಕೊನೋದು ಕುಲ್ಲಾಂಡಲ್ಲ ಎಡ್ಡೆನೇ ಆಪ್ನ ಬನ್ನೋದಿಲ್ಲ ಸಂಗೀತಕ್ಕ. ಬಸವರಾಜ್ ಅವರೇ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ. ಅಂದೆ ಸಂಗೀತ ವ್ಯಾರಳುತ್ತಿದ್ದೆ ಅಪಂಡ ಸಂಗೀತ ಪೂರ ಬಾರ್ದು ಪೋತು. ಅಂದು ನನ್ನ ಒಡೆ ಅರಳ್ನು ಸಂಗೀತ ಅನ್ನೋದಿಲ್ಲ ಸಂಗೀತಕ್ಕ ಅವಳ ಒಂಜಿ ಲೈವ್ ಮಲ್ದೇರು ಸಂಗೀತತೆ ಅಂದೆ ಅವಳ ಲೈವ್ ಮಲ್ದಾರ ಇರು ಗುಡ್ಡಿಯ ಸಂಗೀತ ಅಂತ ನಗ್ತಿದ್ದಾರೆ ರಂಜಿತಣ್ಣ. ಲೈಕ್ ಕೊಡಿ ಫ್ರೆಂಡ್ಸ್, ಎಂತ ನೀವು ಕುರೆ ಕಟ್ಟುದು. ರವೀಂದ್ರಣ್ಣ ಉಲ್ಲಾರ DSS ಪೋತಿರತ್ತೆ ಕಡೆ. ರಂಜಿತ್ ಮಲ್ದೇರು ರಂಜಿತ್ 20 ಮಿನಿಟ್ಸ್ ಲೈವ್ ಮಲ್ದೆ ಅಂದು ಯಾನ್ ಬತ್ತಿತ್ತತೆ ಲೈವ್ಗೆ ಪನ್ನೊಂದುಲ್ಲೆ ರಂಜಿತಣ್ಣ. ರಂಜಿತ್ ಒಂಜಿ ಲೈವ್ ಮಲ್ಪಲೆ ಬನ್ನೊಂದುಲ್ಲೆ ಸಂಗೀತಕ್ಕ. ಲೈಕ್ ಕೊಡಿ ಅಂತ ಶಾಂತಕ್ಕ. ಸಂಗೀತ ದಾಯಿಗೆ ಅಂತ ರಂಜಿತಣ್ಣ. ಓಯ್ ಜನರೇ ಲೈಕ್ ಕೊಡಿ ಅಂತ ಹೇಳ್ತಿದ್ದಾರೆ. ಬೈದರ್ ಥ್ಯಾಂಕ್ ಯು ಬನ್ನೊಂದುಲ್ಲೆ ಸಂಗೀತಕ್ಕ. ಸೂಪರ್ ಗುಡ್ ಥ್ಯಾಂಕ್ ಯು ಸಂಗೀತ. ಎಡ್ಡೆ ಉಲ್ಲರಂಚ ಈರ್ನ ಲೈವ್ ಬರ್ಪೆ ಬನ್ನೊಂದುಲ್ಲೇರು ರಂಜಿತಣ್ಣ. ಓಕೆ ಅಂಚಣ್ಣ ಲೈವ್ ಎಂಡ್ ಮಲ್ಪವೆ ರಂಜಿತಣ್ಣ ಸಂಗೀತಕ್ಕ. ಎಂಚ ಲೈವ್ ಮಲ್ಪರು ತೂಕ ರಂಜಿತ್ ಪನ್ನೊಂದುಲ್ಲೇರು. ಒಡೆಪಯರು ಉಲ್ಲಾರ ಬಾಯ್ ಸಿಸ್ ಪನ್ನೊಂದುಲ್ಲೇರು ಶಾಂತಕ್ಕ. ಯಾರಾದರೂ ಲೈಕ್ ಕೊಡಲಿಕ್ಕೆ ಬಾಕಿ ಇದ್ದವ್ರು ಲೈಕ್ ಕೊಡಿ ಆಯಿತಾ. ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ. ಬಾಯ್ ದುರ್ಗೆ ಸಿಸ್ ಅಂತ ಹೇಳ್ತಿದ್ದಾರೆ ಶಾಂತಕ್ಕ. ಸಂಗೀತವೇ ಅರಳುತ್ತಿದೆ ಏತು ಶೋಕು ಲೈವ್ ಪಾತೆರ್ವೇರು ಪನ್ನೊಂದುಲ್ಲೆ ರಂಜಿತಣ್ಣ. ಎಂಕ ಲೈವ್ ಮಲ್ಪರ ಬರ್ಪುಜಿ ಸಂಗೀತ ಸಿಸ್ ಪನ್ನೊಂದುಲ್ಲೆ ರಂಜಿತಣ್ಣ. ಸೂಪರ್ ಥ್ಯಾಂಕ್ ಯು ರವೀಂದ್ರಣ್ಣ. ಸೂಪರ್ ಥ್ಯಾಂಕ್ ಯು. ಯಾನು ಸದ್ಯೋಗು ಲೈವ್ ಮಲ್ಪುಜಿ ರಂಜಿತ್ ಚೂರು ಹೆಲ್ತ್ ಸರಿ ಇಜ್ಜಿ ಪನ್ನೊಂದುಲ್ಲೇರು. ಗುಡ್ ನೈಸ್ ಅಂತ ಹೇಳ್ತಿದ್ದಾರೆ ಶಾಂತಕ. ಥ್ಯಾಂಕ್ ಯು ಸಂಗೀತಕ್ಕನ ಲೈವ್ ಎಡ್ಡೆ ಆಪುನು ಖುಷಿ ಆಪುನು. ಪಾತೆರ್ನ ರೀತಿ ಎಂಕ್ ಇಷ್ಟ ಆಪುನು ಸಂಗೀತಕ್ಕನ ಲೈವ್. ಮುದ್ದು ರಂಜಿತ್ಗೆ ಲೈವ್ ಮಲ್ಪರ ಕಲ್ಪನೆ ಅಂದ ಕಲ್ಪಗಾರ ಇದು ರಂಜಿತಣ್ಣ ಲೈವ್ ಮಲ್ಪಲೆ ಎಂಕುಲುಲ್ಲೇರೆ ಸಪೋರ್ಟ್ ರೇ ದಾದ ಬೋರ್ಡ್ ಪನ್ಲೆ ಸಪೋರ್ಟ್. ಶಾಂತ ಸಿಸ್ ಕಜಿಪು ದಾದಕ್ಕೆ ಏನಂದಿಲ್ಲೇರು ಅಂದು ಹೆಂಗೆ ಕಲ್ಪಲೆ ಮುದ್ದು ಪನ್ನೊಂದಿಲ್ಲ ಕಲ್ಪಗಿರಿ ಇರೇನೊಂಜಿ ಬುಟ್ರ ಹಾಕೊಂಡ ರಂಜಿತಣ್ಣ ಇರೇಗ ಲೈವ್ ಎಂಚ ಮಾಡ್ಕೊಂಡು ಕಲ್ಪಕ್ಕವೇ.
வெஜ்ஜி ದುರ್ಗಸಿಸ್ ಅಂತ ಶಾಂತಕ್ಕ ಬಿರಸಣ್ಣ ಹಾಯ್ ಹಾಯ್ ಎಂಚೆಲ್ಲರು ಆತೆನಾ ದಾದಿ ಆತೆನಾ ಇರಗ್ ದಾದಾ ದುರ್ಗಸಿಸ್ ಅಂತ ಶಾಂತಕ್ಕ ಕಲ್ಪಲೆ ರಂಜಿತ್ ಪನಂದುಲೇರ್ ಸಂಗೀತಕ್ಕ ಹಾಯ್ ಪನಂದುಲೇರ್ ಬಿರಸಣ್ಣ ಲೈಕ್ ಕೊರ್ಲಿ ಯಾನ್ ಫಿಶ್ ಫ್ರೈ ದಾಲ್ ರೈಸ್ ಪನಂದುಲೇರ್ ಶಾಂತಕ್ಕ ಸಂಗೀತಕ್ಕ ಹಾಯ್ ಬಿರ್ವಸ್ ದಾನೆ ಲೇಟ್ ಪನಂದುಲೇರ್ ಶಾಂತಕ್ಕ ಅವು ಸಂಗೀತ ಕಲ್ಪುಗ ಬಂದಿಲ್ಲ ರಂಜಿತಣ್ಣೆ ಸುಭಾಸ್ ಹಾಯ್ ಹಾಯ್ ಹೇಗಿದ್ದೀರಾ ಟೀ ಆಯಿತಾ ನಿಮ್ಮದು ಹಾಗೆ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಬಿರೋಸ್ ಬ್ರೋ ಹಾಯ್ ಅಂತ ಹೇಳ್ತಿದ್ದಾರೆ ರವೀಂದ್ರಣ್ಣ ನಮಸ್ತೆ ಅಂತ ಬಿರೋಸ್ ಅಣ್ಣ ಲೈಕ್ ಡನ್ ಅಂತ ಹೇಳ್ತಿದ್ದಾರೆ ಥ್ಯಾಂಕ್ ಯು ಲೈಕ್ ಕೊಡಿ ಕಮೆಂಟ್ ಮಾಡಿ ಅಂತ ರವೀಂದ್ರಣ್ಣ ಒಂದು ಲೈಕ್ ಬಾಕಿ ಇದೆ ಓಕೆ ಬಾಯ್ ಆಲ್ ಅಂತ ಸಂಗೀತ ಸೀರ್ನ ಇದಾಗ ಲೈವ್ ಅಂತ ರಂಜಿತಣ್ಣ ಹಾಯ್ ರವೀಂದ್ರ ಬ್ರೋ ಅಂತ ಬಿರುವಸಣ್ಣ ಸೂಪರ್ ಥ್ಯಾಂಕ್ ಯು ಮತ್ತೆ ಸಿಗುವ ಸಂಗೀತ ಅಂತ ಹೇಳ್ತಿದ್ದಾರೆ ರಂಜಿತಣ್ಣ ಹೇಳಿ ಕಾಫಿ ಟೀ ಆಯಿತಾ ಕಾಫಿ ಟೀ ಇಲ್ಲ ಸುಭಾಷ್ ನಿಂದಾಯ್ತಾ ಯಾನು ಸಡನ್ಲಿ ಹನ್ನೊಂದು ಲೈವ್ ಮಲ್ಪ ನಂದು ಲೈಕ್ ಡನ್ ಅಂತ ಬಿರುವಸಣ್ಣ ಥ್ಯಾಂಕ್ ಯು ಓಕೆ ಬಾಯ್ ರಂಜಿತ್ ಪನೊಂದುಲ್ಲೇರು ಸಂಗೀತಕ್ಕ ಬಾಯ್ ಶಾಂತಸಿಸ್ ಅಂತ ಸಂಗೀತಕ್ಕ ಲೈಕ್ ಕೊಡಿ ಜನರು ಅಂತ ಶಾಂತಕ್ಕ ಆಂಡ್ ಲೈಕ್ ಆಂಡ್ ಬಾಯ್ ದುರ್ಗಸಿಸ್ ಹಾಯ್ ಶಾಂತಸಿಸ್ ಅಂತ ಬಿರಸಣ್ಣ ಈ ಕೊಡೆ ಬಿಡ್ದು ಬರ್ತೇನಾ ಬಲ್ಲ ಬರ್ಸ ಬರೋ ನೋಡಿ ಆನಂದ ಪಾಟೀಲ್ ಅವರೇ ಹಾಯ್ ಹಾಯ್ ಕೊಡವುಲ ನಾನು ಟೀ ಆಯಿತಾ ನಿಮ್ಮದು ಮಳೆ ಬರ್ತಾ ಇದೆ ಜೋರು ಕೊಡೆಯನ್ನು ಒಳಗೆ ಬಿಟ್ಟು ನಾನು ಹೊರಟದ್ದಾಯ್ತಾ